ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 2ನೇ ಅಧ್ಯಾಯ 11ನೇ ಶ್ಲೋಕ. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೀತಿ ಶಬ್ದತೆ. ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ಸತ್ವವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಪರಾತ್ಪರ ಸತ್ಯದ ಕರ್ಮ ಎರಡು ಆಗಿದೆ. ಪರಾತ್ಪರ ಸತ್ಯ ಅಂದ್ರೆ ಕೃಷ್ಣ, ಅಲ್ಲಿ ಗುಣಾತ್ಮಕ ಭೇದವು ಇಲ್ಲ. ಆದ್ದರಿಂದ ನಿರ್ಗುಣ ಬ್ರಹ್ಮ, ಪರಮಾತ್ಮ, ಭಗವಂತ ಎಲ್ಲವೂ ಗುಣಾತ್ಮಕವಾಗಿ ಒಂದೇ, ಬೇರೆ ಅಲ್ಲ. ಆ ತತ್ವವನ್ನು ಉಪನಿಷತ್ ಪಂಥದವರು ನಿರಾಕಾರ ಬ್ರಹ್ಮ ಎಂದು, ಹಿರಣ್ಯಗರ್ಭರು ಅಥವಾ ಯೋಗಿಗಳು ಅಂತರ್ಯಾಮಿ ಪರಮಾತ್ಮನೆಂದು, ಭಕ್ತಿ ಬಂಧದವರು ಭಗವಂತನೆಂದು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಅಂದರೆ ನೋಡಿ, ಈ ಬ್ರಹ್ಮೇತಿ ಅಂದರೆ ಈ ಎಲ್ಲ ಮಾಯವಾದ ನಿರಾಕಾರವಾದಿಗಳು ಹೇಳ್ತಾರಲ್ಲ, ನಮಗೆ ಶೂನ್ಯ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಶೂನ್ಯ ಅಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಬ್ರಹ್ಮೇತಿ ಅಂದರೆ ಬ್ರಹ್ಮಜ್ಯೋತಿ. ನಿಮಗೆ ನಾನು ಗೋಲೋಕ ಚಾರ್ಟಲ್ಲಿ ಕೂಡ ಹೇಳಿದ್ದೇನೆ. ಭೂಲೋಕದ ಮೇಲೆ 7 ಲೋಕ ಉಂಟು, ಮತ್ತು ಕೆಳಗೆ 7 ಲೋಕ, ಅದರ ಕೆಳಗೆ ಪಿತೃಲೋಕ, ಅದರ ಕೆಳಗೆ ನರಕಲೋಕ. ಅಂದರೆ ಮೇಲೆ ಇರುವಂಥದ್ದು ಟಾಪಲ್ಲಿ ಬ್ರಹ್ಮಲೋಕ, ಅದರ ಮೇಲೆ ಇರುವಂಥದ್ದು ದೇವಿಧಾಮ, ಅದರ ಮೇಲೆ ಸದಾಶಿವಲೋಕ, ಅದರ ಮೇಲೆ ಬರುವಂಥದ್ದು ಬ್ರಹ್ಮಜ್ಯೋತಿ. ಆ ಬ್ರಹ್ಮಜ್ಯೋತಿ ಮೇಲಿರುವಂಥದ್ದು ವೈಕುಂಠದ ಮೇಲಿರುವಂಥದ್ದು ಅಯೋಧ್ಯ, ಅದರ ಮೇಲಿರುವಂಥದ್ದು ಗೋಲೋಕ. ಈ ಬ್ರಹ್ಮಜ್ಯೋತಿ ಬೇರೆ ಏನಲ್ಲ, ಕೃಷ್ಣನ ಕಿರಣ. ಈ ಎಲ್ಲ ಮಾಯವಾದಿಗಳಿಗೆ ಅವರಿಗೆ ಅದರ ಇಚ್ಛೆ. ಆದರೆ ಯಾರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗ್ತದೆ ಅವನಿಗೆ ಈ 3 ಕೂಡ ಆಗ್ತದೆ. ಮತ್ತೆ ಈ ಎಲ್ಲ ಯೋಗಿಗಳು ಈಗ ಕೂಡ ಹಿಮಾಲಯದಲ್ಲಿದ್ದಾರೆ, ಅವರು ಒಳಗಿರುವ ಪರಮಾತ್ಮನ ಕಾಣುವಂಥದ್ದು, ಅದು ಸೆಕೆಂಡ್. ಫಸ್ಟಿಗೆ ಮಾಯವಾದಿಗಳು ಬ್ರಹ್ಮೇತಿ, ಮತ್ತೆ ನೆಕ್ಸ್ಟ್ ಯೋಗಿಗಳು ಪರಮಾತ್ಮ, ಒಳಗಿರುವ ಪರಮಾತ್ಮ ಸಾಕ್ಷಾತ್ಕಾರ ಮಾಡುವಂಥದ್ದು. ಮತ್ತೆ ಇನ್ನು ಫರ್ದರ್ ಹೋಗುವಾಗ ಈ ಭಕ್ತರು ಭಗವಾನ್ ಸಾಕ್ಷಾತ್ಕಾರ. ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದೇನೆ. ಸೂರ್ಯನ ಕಿರಣ ಬ್ರಹ್ಮೇತಿ. ನಿಮಗೆ ಸೂರ್ಯಲೋಕಕ್ಕೆ ಹೋಗ್ಲಿಕ್ಕೆ ಅಂತ ದೇಹ ಸಿಕ್ಕಿದ್ರೆ ನೋಡಿ, ಪ್ರಭುಪಾದ ತುಂಬ ಬಾರಿ ಹೇಳ್ತಾರೆ, 70s ಮೂನ್ ಲ್ಯಾಂಡಿಂಗ್ ಇತ್ತು ಅಮೆರಿಕದಲ್ಲಿ. ಪ್ರಭುಪಾದ ಹೇಳ್ತಾರೆ, ಇಲ್ಲ ಬೋಗಸ್, ನೀವು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನನ್ನ ಶಾಸ್ತ್ರದಲ್ಲಿ ಉಂಟು, ಮೂನ್ ಲ್ಯಾಂಡಿಂಗ್ ಹೋಗ್ಬೇಕಿದ್ರೆ ನಿಮ್ಗೆ ಅಂತ ದೇಹ ಬೇಕು, ಅಲ್ಲಿ ತುಂಬಾ ಕೂಲ್ ಅಂತೆ. ಹಾಗಾಗಿ ಈ ದೇಹದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಪ್ರಭುಪಾದ ಹೇಳಿದ್ರು. ನೀವು ರಾಹುಕೇತಿಗೆ ಹೋಗಿರ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ, ಯಾಕೆಂದ್ರೆ ಶಾಸ್ತ್ರದಲ್ಲಿ ಉಂಟು. ಅದೇ ರೀತಿ ನಿಮಗೆ ಸೂರ್ಯ ಗ್ರಹಕ್ಕೆ ನಿಮ್ಗೆ ಹೋಗ್ಬೇಕಿದ್ರೆ ಅಂತ ದೇಹ ಬೇಕು, ಅಲ್ಲಿ ತುಂಬಾ ಹೀಟ್, ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಸಪೋಸ್ ನಿಮಗೆ ಕೃಷ್ಣ ಸ್ಯಾಂಕ್ಷನ್ ಮಾಡಿದ ಸೂರ್ಯಲೋಕ ಹೋಗ್ಲಿಕ್ಕೆ, ಹಾಗೆ ನೀವು ಫಸ್ಟ್ಗೆ ನಿಮಗೆ ಕಾಣುವಂಥದ್ದು ಕಿರಣ, ಮತ್ತೆ ನೀವು ಇನ್ನು ಒಳಗೆ ಹೋಗುವಾಗ ನಿಮ್ಗೆ ಅಲ್ಲಿ ಸನ್ ಪ್ಲೇಟ್ ಕಾಣ್ತದೆ, ಅದು ಪರಮಾತ್ಮ. ಇನ್ನು ಒಳಗೆ ಹೋಗುವಾಗ ಅಲ್ಲಿ ವಿವಸ್ವಾನ್ ಸೂರ್ಯದೇವರಿದ್ದಾರೆ. ಹಾಗಾಗಿ ಇದು ಆಕ್ಚುಲ್ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಆದ್ರೆ 2 ಕೂಡ ಆಯ್ತು. ಆದ್ರೆ ಜನರು ತುಂಬಾ ಎಂತ ಹೇಳೋದು, ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ಪ್ರಭುಪಾದನ ಬಾಯಿಂದ ಕೇಳುವ ನಾವು, ನಮ್ಮ ಬಾಯಿಂದ ಬೇಡ, ಅವ್ರು ಹೇಳಿದನ್ನು ನಾವು ರಿಪೀಟ್ ಮಾಡುವ. ಉಪನಿಷತ್ ಓಕೆ, ಭಗವಂತ ಎಂದು ಸಾಕ್ಷಿ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಭಗವಂತ ಅಥವಾ ದೇವೋತ್ತಮ ಪುರುಷ ಎಂಬುದು ಪರಾತ್ಪರ ಸತ್ಯ ಅಂತಿಮ ಸಿದ್ಧಾಂತ. ಅದು ಇವರಿಗೆ ಗೊತ್ತಿಲ್ಲ, ಯೋಗಿಗಳಿಗೆ ಮತ್ತೆ ಮಾಯವಾದಿಗಳಿಗೆ ಗೊತ್ತಿಲ್ಲ. ಅಂತಿಮ ಸಿದ್ಧಾಂತ ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಆದ್ರೆ 2 ಕೂಡ ಆಯ್ತಾ ಅಂತ ಲೆಕ್ಕ. ಪರಮಾತ್ಮ ಎಂಬುದು ಪರಮ ದೇವೋತ್ತಮ ಪುರುಷನ ಆಂಶಿಕ ಪ್ರಾತಿನಿಧ್ಯ. ಅಂದ್ರೆ ಅದು ಬೇರೆ ಯಾರಲ್ಲ, ಅದು ಕ್ಷೀರೋದಕ್ಷ ವಿಷ್ಣು. ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಅದು ಕ್ಷೀರೋದಕ್ಷ ವಿಷ್ಣು. ಜವಾಬ್ದಾರಿ ಕೊಟ್ಟಿದ್ದಾರೆ ಕ್ಷೀರೋದಕ್ಷ ವಿಷ್ಣುವಿಗೆ. ಪರಮಾತ್ಮ ಎಂಬುದು ಪರಮ ದೇವದ ಅಂಶ. ಓಕೆ. ನಿರಾಕಾರ ಬ್ರಹ್ಮ ಪರಮ ಪುರುಷನ ತೇಜ. ನೋಡಿ, ಅದು ತೇಜಸ್ಸು, ಕೃಷ್ಣನ ಎಫಲ್ಜನ್ಸ್, ತೇಜಸ್ಸು. ಪುಂಜ ಸೂರ್ಯದೇವನಿಗೆ ಕಿರಣಗಳಿದ್ದಂತೆ. ಎಸ್, ಈ 2 ಪಂಥಗಳ ಅಲ್ಪಜ್ಞಾನ ನೋಡಿ, ಪ್ರಭುಪಾದಿ ನಾ ಈ ವರ್ಡನ್ನು ಹೇಳಿದೆ. ಈ 2 ಪಂಥದ ಅಲ್ಪಜ್ಞಾನರಾದ ಶಿಷ್ಯರು ಕೆಲವೊಮ್ಮೆ ತಮ್ಮದೇ ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡುತ್ತಾರೆ. ಪ್ರಭುಪಾದ ಎಂತ ವರ್ಡ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ವರ್ಡ್. ಈ 2 ಪಂಥಗಳ ಅಲ್ಪಜ್ಞಾನರಾದ ಅವರೇ ಅಲ್ಪಜ್ಞಾನ ಅಂತೆ. ಅಲ್ಪ ಅಂದ್ರೆ ಸ್ವಲ್ಪ ಜ್ಞಾನ ಇರುವಂಥದ್ದು.
ಶಿಷ್ಯರು ಕೆಲವೊಮ್ಮೆ ತಮ್ಮದೇ ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡುತ್ತಾರೆ. ಆದರೆ ಪರಾತ್ಪರ ಸತ್ಯದ ಪರಿಪೂರ್ಣ ದೃಷ್ಟಾರರು ಮೇಲಿನ 3 ಸ್ವರೂಪಗಳಿಗೂ ವಿವಿಧ ದೃಷ್ಟಿಕೋನಗಳಿಂದ ಕಂಡ ಒಂದೇ ಪರಾತ್ಪರ ಸತ್ಯದ ವಿವಿಧ ಯಥಾದೃಷ್ಟ ನೋಟ ಎಂದು ಸರಿಯಾಗಿ ತಿಳಿಸಿದ್ದಾರೆ. ಆದರೆ ಯಾರಿಗೆ ಜ್ಞಾನ ಉಂಟು ಅವನಿಗೆ ಗೊತ್ತುಂಟು, ಈ 3 ಕೂಡ ಕೃಷ್ಣಂದೇ ಅಂಶ. ಬ್ರಹ್ಮೇತಿ ಆಗಲಿ, ಪರಮಾತ್ಮೇತಿ ಆಗಲಿ, ಭಗವಾನ್ ಕಂಪ್ಲೀಟ್. ಇದು 2 ಕೂಡ. ಭಾಗವತದ ಮೊದಲ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ವಿವರಿಸಿದಂತೆ ಪರಸತ್ಯ ಸ್ವಯಂಪೂರ್ಣ ಜ್ಞಾನಮಯ ಮತ್ತು ಸಾಪೇಕ್ಷೆಯಿಂದುಂಟಾದ ಭ್ರಮೆಯಿಂದ ಮುಕ್ತವಾದದ್ದಾಗಿದೆ. ಮೊದಲ ಶ್ಲೋಕ ಎಂತ ಹೇಳಿದು? ಜನ್ಮಾದ್ಯಸ್ಯ ಯತೋ ಅನ್ವಯಾತ್ ಇತರ ಚಾರ್ಥ್ವೇಷು ಅಭಿಜ್ಞಾ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವೇ ಮುಹ್ಯಂತಿ ಯತ್ ಸೂರ್ಯ ತೇಜೋವಾರಿ ಮೃದಂ. ನೋಡಿ, ಇಲ್ಲಿ ಕೂಡ ಬರ್ತದೆ ತೇಜೋವಾರಿ ಮೃದಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಅಮೃಷ ಧಾಮ್ನಾ ಸೇವನ ಸದಾ ನಿರಸ್ತ ಕೂಹಕಂ ಸತ್ಯಂ ಪರಮ ಧೀಮಯಿ. ಆ ಮೊದಲ ಶ್ಲೋಕದಲ್ಲಿ, ಭಾಗವತ ಮೊದಲ ಶ್ಲೋಕದಲ್ಲಿ ಅದೊಂದು. ಈ ಸಾಪೇಕ್ಷ ಸಂಬಂಧದ ಜಗತ್ತಿನಲ್ಲಿ ಜ್ಞಾತೃ ತಿಳಿಯುವವನು, ಜ್ಞೇಯದಿಂದ ತಿಳಿಯಬೇಕಾದ ವಸ್ತು. ಜ್ಞಾತೃ ಅಂದ್ರೆ ತಿಳಿಯುವವ, ನಾವು ತಿಳಿಯುವವ, ಜ್ಞೇಯದಿಂದ ತಿಳಿಯಬೇಕಾದ ವಸ್ತು ಬೇರೆ ಆಗಿರುವನು. ಆದರೆ ಪರತರ ಸತ್ಯದ ವಿಷಯದಲ್ಲಿ ಜ್ಞಾತೃ ಜ್ಞೇಯಗಳೆರಡು ಒಂದೇ ಆಗಿವೆ. ನೋಡಿ, ನಮ್ಮ ಇಲ್ಲಿ ಅಂದ್ರೆ ಜ್ಞಾತೃ ಅಂತ ತಿಳಿಯುವವನು ಮತ್ತೆ ತಿಳಿಯಬೇಕಾದ ವಸ್ತು ಅದು ಬೇರೆ ಬೇರೆ. ಆದ್ರೆ ಪರತರ ವಸ್ತು ಇದರಲ್ಲಿ ಅಂದ್ರೆ ಗೋಲೋಕದಲ್ಲಿ ಎರಡೂ ಒಂದೇ, ಕೃಷ್ಣನೇ. ತಿಳಿಯುವವನು, ತಿಳಿಯಬೇಕಾದ ಎರಡು ಕೃಷ್ಣನೇ, ತಿಳಿಯಬೇಕಾದ ವಸ್ತು ಕೂಡ ಕೃಷ್ಣನೇ. ಹಾಗಾಗಿ ಇದಕ್ಕೆ ಮತ್ತೆ ಅಲ್ಲಿ ತುಂಬಾ ಡಿಫ್ರೆನ್ಸಿಯೇಷನ್ ಉಂಟು. ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಇಲ್ಲಿ ನಮ್ಗೆ ಬಾಯಾರಿಕೆ ಆದ್ರೆ ನಾವು ನೀರು ಕುಡಿಲೇಬೇಕು. ಆದ್ರೆ ಗೋಲೋಕದಲ್ಲಿ ಹೇಗಂದ್ರೆ ನೀರು ಕುಡಿಬೇಕಂತಿಲ್ಲ, ನೀರು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಬಾಯಿಗೆ ಫುಲ್ಫಿಲ್ ಆಯ್ತಂತೆ. ಹಾಗಾಗಿ ತುಂಬಾ ವ್ಯತ್ಯಾಸ ಉಂಟು ಇಲ್ಲಿಗೆ ಮತ್ತು ಗೋಲೋಕಕ್ಕೆ. ಆದರೆ ಪರತರ ಸತ್ಯದ ವಿಷಯದಲ್ಲಿ ಜ್ಞಾತು ಜಯಗಳೆರಡು ಒಂದೇ ಆಗಿವೆ, ಅದೇ ಆಗಿದೆ. ಈ ಸಾಪೇಕ್ಷ ಜಗತ್ತಿನಲ್ಲಿ ಜ್ಞಾತೃ ಚೈತನ್ಯ ಶಕ್ತಿ ಅಥವಾ ಪರಾಶಕ್ತಿ ಆಗಿದೆ. ಈ ಸಾಪೇಕ್ಷ ಜಗತ್ತಿನಲ್ಲಿ ಜ್ಞಾತೃ ಚೈತನ್ಯ ಶಕ್ತಿ ಅಥವಾ ಪರಾಶಕ್ತಿ ಆಗಿದೆ. ಜ್ಞೇಯವು ಜಡವಸ್ತು. ಜ್ಞೇಯ ಅಂದ್ರೆ ಜಡವಸ್ತು, ಅಪಾರ ಶಕ್ತಿಯಾಗಿದೆ. ಅಪರ ಶಕ್ತಿಯಾಗಿದೆ. ಆದ್ದರಿಂದ ಅಲ್ಲಿಯ ಶಕ್ತಿಯ ತಾರತಮ್ಯಗಳ ದ್ವಂದ್ವವಿದೆ. ಅದನ್ನು ನಾನು ಹೇಳಿದೆ. ಇಲ್ಲಿ ಮತ್ತೆ ಅಲ್ಲಿಗೆ ತುಂಬಾ ವ್ಯತ್ಯಾಸ ಉಂಟು. ಅದು ಇಲ್ಲಿ ನಾವು ಮ್ಯಾಂಗೋ ತಿನ್ಬೇಕು, ತಿಂದ ಮೇಲೆ ನಮಗೆ ಇದಾಗುತ್ತೆ. ಅಲ್ಲಿ ಮ್ಯಾಂಗೋ ಅಂತ ಹೇಳಿದ್ರೆ ನಮಗೆ ಅದರ ಫುಲ್ ಇದು ಬಂದಾಯ್ತು. ಹಾಗೆ ತುಂಬಾ ವ್ಯತ್ಯಾಸ ಉಂಟು ಇಲ್ಲಿಗೆ ಮತ್ತೆ ಅಲ್ಲಿಗೆ. ಆದ್ದರಿಂದ ಅಲ್ಲಿಯ ಶಕ್ತಿ ತಾರತಮ್ಯಗಳ ದ್ವಂದ್ವವಿದೆ. ಪರಾತರ ಸಾಮ್ರಾಜ್ಯದಲ್ಲಾದರೂ ಜ್ಞಾತೃ ಜ್ಞೇಯಗಳೆರಡು ಒಂದೇ ಪರಾಶಕ್ತಿಯಾಗಿದೆ. ಅಲ್ಲಿ ಎರಡು ಒಂದೇ, ಆದರೆ ಇಲ್ಲಿ ಅದು ಬೇರೆ ಬೇರೆ. ಪರಾಶಕ್ತಿ ಸಂಪನ್ನಲ್ಲಿ 3 ಬಗೆಯ ಶಕ್ತಿಗಳಿವೆ. ಎಸ್, 3 ಶಕ್ತಿಗಳು. ಅಲ್ಲಿ ಶಕ್ತಿ ಸಂಪನ್ನನಿಗೂ ಶಕ್ತಿಗೂ ಅಂತರವಿಲ್ಲ, ಎರಡು ಒಂದೇ. ಆದರೆ ಶಕ್ತಿಯ ಗುಣಗಳಲ್ಲಿ ಅಂತರವಿದೆ. ಪರಾತರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಾಶಕ್ತಿಗೆ ಸೇರಿದವು. ಪರಾತರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಾಶಕ್ತಿಗೆ ಸೇರಿವೆ. ಆದರೆ ಐಕ ಜಗತ್ತು ಮಾತ್ರ ಅಪಾರ ಶಕ್ತಿಯಾಗಿದೆ. ಜೀವಿಯ ಅಪಾರ ಶಕ್ತಿಯ ಸಂಪರ್ಕದಿಂದಾಗಿ ತಾನು ಅಪಾರ ಶಕ್ತಿಗೆ ಸೇರಿದವನೆಂಬ ಭ್ರಮೆಯಲ್ಲಿದ್ದಾನೆ. ನೋಡಿ, ಇದಕ್ಕೆ ಹೇಳುವ ಒಂದು ಮಾರ್ಜಿನಲ್ ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಇಂಟರ್ನಲ್ ಪೊಟೆನ್ಸಿ, ಮಾರ್ಜಿನಲ್ ಪೊಟೆನ್ಸಿ, ಎಕ್ಸ್ಟರ್ನಲ್ ಪೊಟೆನ್ಸಿ. ನಾವು ಮಾರ್ಜಿನಲ್ ಪೊಟೆನ್ಸಿ. ಆದ್ರೆ ಈಗ ಇಂದ್ರಿಯ ಎಂತ ಹೇಳುದು, ಇಂದ್ರಿಯ ಸುಖದಿಂದ ಹೋಗುವಾಗ ಅಂದ್ರೆ ಮಾರ್ಜಿನಲ್ ತಟಸ್ಥ ಶಕ್ತಿ. ತಟಸ್ಥ ಶಕ್ತಿ ನಾವು ಯಾವಾಗ ಇಂದ್ರಿಯ ಸುಖಕ್ಕೆ ಹೋಗ್ತೇವೆ ಆವಾಗ ನಾವು ಬಹಿರಂಗ ಶಕ್ತಿ ಆಗ್ತೇವೆ. ನಾವು ಯಾವಾಗ ಈ ಅಂತರಂಗ ಶಕ್ತಿಗೆ ಹೋಗ್ತೇವೆ ಆಗ ಅದು ನಿಜವಾಗಿ ಸರಿ ಇರ್ತದೆ. ಅಂದ್ರೆ ಅಂತರಂಗ ಅಂದ್ರೆ ಗೋಲೋಕದ ಅಲ್ಲಿ ಇರುವಂತ ಶಕ್ತಿ, ಇದು ನಾವು ತಿಳಿಬೇಕು. ಐಕ್ಯ ಮಾತ್ರ ಅಪಾರ ಶಕ್ತಿಯಾಗಿದೆ. ಜೀವಿಯ ಅಪಾರ ಶಕ್ತಿ ಸಂಪರ್ಕದಿಂದ ತಾನು ಅಪಾರ ಶಕ್ತಿ ಸೇರಿದವನೆಂಬ ಭ್ರಮೆಯಲ್ಲಿದ್ದಾನೆ. ನಾವು ಅಪಾರ ಶಕ್ತಿ ಅಲ್ಲ, ಆದ್ರೆ ನಾವು ಭ್ರಮೆಯಲ್ಲಿದ್ದೇವೆ ಅಪಾರ ಶಕ್ತಿ ಅಂತ.
ಆದ್ದರಿಂದ ಅವನಿಗೆ ಐಹಿಕ ಜಗತ್ತಿನ ಜೊತೆಗೆ ಸಂಬಂಧದ ಪ್ರಜ್ಞೆ ಉಂಟಾಗಿವೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ಞಾತೃಜ್ಞೇಯಗಳ ಮಧ್ಯೆ ಅಂತ ಭೇದ ಪ್ರಜ್ಞೆ ಇಲ್ಲ. ಅಲ್ಲಿ ಭೇದ ಪ್ರಜ್ಞೆ ಇಲ್ಲ, ಇಲ್ಲಿ ಮಾತ್ರ ಭೇದ ಇರುವಂತದ್ದು. ಆದ್ದರಿಂದ ಅಲ್ಲಿ ಎಲ್ಲವೂ ಒಂದೇ ಆಗಿದೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ನಿಮಿಷ. ಶ್ಲೋಕ ಹರೇ ಕೃಷ್ಣ ಪ್ರಭುಜಿ. 12 ಎಸ್. ನೆಕ್ಸ್ಟ್ ಶ್ಲೋಕ ಹೋಗುವ. ಮುನಯೋ ಶ್ರದ್ಧಾನಃ ಮುನಯ ಜ್ಞಾನ ವೈರಾಗ್ಯ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತಿ ಆತ್ಮನಿ ಆತ್ಮನಾ ಪಶ್ಯಂತಿ ಆತ್ಮನಿ ಚ ಆತ್ಮನಂ ಭಕ್ತ್ಯಾ ಘೃತಯಾ ಭಕ್ತ್ಯಾ ಶ್ರುತ ಘೃತಯಾ ತತ್ಶ್ರದ್ಧಾನಾಯ ಮುನಯೋ ಜ್ಞಾನ ವೈರಾಗ್ಯ ಯುಕ್ತಯಾ ಪಶ್ಯಂತಿ ಆತ್ಮನಿ ಚ ಆತ್ಮನಂ ಘೃತಯಾ ಶ್ರದ್ಧಾನ ಜಿಜ್ಞಾಸುಗಳಾದ ಋಷಿಗಳು ಜ್ಞಾನ ವೈರಾಗ್ಯ ಯುಕ್ತಯ ಸಂಪನ್ನರಾಗಿ ಆತ್ಮನಿ ನಮ್ಮೊಳಗೆ ಮತ್ತು ಆತ್ಮನಂ ಪರಮಾತ್ಮನನ್ನು ಭಕ್ತಿ ಸೇವೆಯಲ್ಲಿ ವೇದಗಳು ಚೆನ್ನಾಗಿ ಗ್ರಹಿಸಿ. ಅನುವಾದ: ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಎಸ್, ಈಗ ರಿಪೀಟ್ ಮಾಡುವ. ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ನಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಎಸ್, ನೋಡಿ, ನಾನೀಗ ಮ್ಯೂಟ್ ಇದು ಮಾಡುವಾಗ ಇದು ಮಾಡಿ ದಯವಿಟ್ಟು. ಎಸ್, ದಿವ್ಯ ಕೆ ಎನ್. ಹರೇ ಕೃಷ್ಣ. ದಿವ್ಯ ಕೆ ಎನ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ಹಲೋ ಪ್ರಭುಜಿ. ಹಾ ಎಸ್, ಹರೇ ಕೃಷ್ಣ. ಹಲೋ. ಓದಿ ಭಾವಾರ್ಥ ಓದಿ. ಸಾರಿ ಪ್ರಭುಜಿ, ನಾನು ನಾಳೆ ಓದ್ತೀನಿ, ಯಾಕಂದ್ರೆ ನನ್ನ ಮಗಂಗೆ ಆನ್ಲೈನ್ ಕ್ಲಾಸ್ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಆಯ್ತು. ಓಕೆ, ಸರಿ ಪ್ರಭುಜಿ. ಧನ್ಯವಾದ. ಓಕೆ, ಈಗ ಯಾರ್ದು ನೆಕ್ಸ್ಟ್? ಯಾರಿಗೆ? ಓಕೆ, ಯಾರಿಗೆ? ಓಕೆ, ಎಸ್, ಗಂಗಾಧರಾಚಾರ್ಯ ಓದಿ ಸರ್. ಗಂಗಾಧರಾಚಾರ್ಯ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಭಾವಾರ್ಥ. ಪರಿಪೂರ್ಣ ಪರಾತ್ಪರ ಸತ್ಯನಾಗಿರುವ ದೇವೋತ್ತಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ನಿರಾಕಾರ ಬ್ರಹ್ಮವು ಪರಾತ್ಪರ ಸತ್ಯದ ದಿವ್ಯ ದೇಹದ ಪ್ರಭಾವಳಿ. ಪರಮಾತ್ಮನು ಪರಾತ್ಪರ ಸತ್ಯದ ಅಂಶಿಕ ಬಿಂಬ. ಪರಾತ್ಪರ ಸತ್ಯವನ್ನು ಬ್ರಹ್ಮವೆಂದೋ ಪರಾತ್ಮನೆಂದೋ ತಿಳಿಯುವುದು ಕೇವಲ ಅಂಶಿಕ ಸಾಕ್ಷಾತ್ಕಾರ. 4 ರೀತಿಯಲ್ಲಿ ಮನುಷ್ಯ ಜೀವಿಗಳಾಗಿದ್ದಾರೆ: ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತು ಭಕ್ತರು. ಕರ್ಮಿಗಳು ಐಹಿಕವಾದಿಗಳಾದರೆ ಉಳಿದ 3 ಅಲೌಕಿಕವಾದಿಗಳು. ಪುರುಷೋತ್ತಮನನ್ನು ಸಾಕ್ಷಾತ್ಕರಿಸಿಕೊಂಡ ಭಕ್ತರು ಮೊದಲ ದರ್ಜೆಯ ಅಲೌಕಿಕವಾದಿಗಳು. ಪರಾತ್ಪರ ಪುರುಷನ ಪರಿಪೂರ್ಣ ರೂಪವನ್ನು ಅಂಶಿಕವಾಗಿ ಸಾಕ್ಷಾತ್ಕರಿಸಿಕೊಂಡವರು 2ನೆಯ ದರ್ಜೆಯ ದಾರ್ಶನಿಕರು. ಪರಾತ್ಪರ ಪುರುಷನ ಚೈತನ್ಯಾತ್ಮಕ ತೇಜೋವಲಯವನ್ನಷ್ಟೇ ಸಾಕ್ಷಾತ್ಕರಿಸಿಕೊಂಡವರು 3ನೆಯ ದರ್ಜೆಯ ದಾರ್ಶನಿಕರು. ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯ ಹೇಳುವಂತೆ ಐಹಿಕ ಸಂಘದಲ್ಲಿ ವಿರಕ್ತಿ ಮತ್ತು ಸಂಪೂರ್ಣ ಜ್ಞಾನಗಳನ್ನೊಳಗೊಂಡ ಭಕ್ತಿ ಸೇವೆಯಿಂದ ಪುರುಷೋತ್ತಮನ ಸಾಕ್ಷಾತ್ಕಾರವಾಗುತ್ತದೆ. ಭಕ್ತಿ ಸೇವೆ ಜ್ಞಾನ ಮತ್ತು ಐಹಿಕ ಸಂಘದಲ್ಲಿ ವಿರಕ್ತಿಯನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಆಗಲೇ ಚರ್ಚಿಸಿದ್ದೇವೆ. ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರಗಳು ಪರಾತ್ಪರ ಸಾಕ್ಷಾತ್ಕಾರದ ದಿಶೆಯಲ್ಲಿ ಅಪರಿಪೂರ್ಣವೆನಿಸಿದೆ. ಆದ್ದರಿಂದ ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದ ಮಾರ್ಗವು, ಅಂದರೆ ಜ್ಞಾನಪಥ ಮತ್ತು ಯೋಗಪಥಗಳು, ಪರಾತ್ಪರ ಸತ್ಯವನ್ನರಿಯುವಲ್ಲಿ ಅಪರಿಪೂರ್ಣ ಮಾರ್ಗಗಳಾಗಿವೆ. ಭಕ್ತಿ ಸೇವೆಯೇ ತೀವ್ರ ಜಿಜ್ಞಾಸುವಾದ ಶಿಷ್ಯರು ಪರಾತ್ಪರ ಸತ್ಯವನ್ನು ಅರಿಯಬಹುದಾದ ಪರಿಪೂರ್ಣ ಮಾರ್ಗ. ಅದಕ್ಕೆ ಐಹಿಕ ಸಂಘದಲ್ಲಿ ಅನಾಸಕ್ತಿ ಮತ್ತು ಪರಿಪೂರ್ಣ ಜ್ಞಾನಗಳ ನೆಲಗಟ್ಟೆ ಆಧಾರ. ವೇದಾಂತ ಶ್ರುತಿಯ ಗ್ರಹಣದಿಂದ ಅದು ನಿಶ್ಚಿತವಾಗಿದೆ. ಆದ್ದರಿಂದ ಒಂದು ನಿಮಿಷ. ಓದಿ. ಆದ್ದರಿಂದ ಭಕ್ತಿ ಸೇವೆ ಮಟ್ಟದ ಬುದ್ಧಿಯ ದಾರ್ಶನಿಕ ಸಮುದಾಯಕ್ಕೆ ಉದ್ದೇಶಿತವಾದದ್ದಲ್ಲ. ಭಕ್ತರಲ್ಲಿ 3 ದರ್ಜೆಗಳಿವೆ. ಅದನ್ನು 1ನೆಯ, 2ನೆಯ ಮತ್ತು 3ನೆಯ ದರ್ಜೆ ಎಂದು ಕರೆಯೋಣ. ಐಹಿಕ ಭಕ್ತರೇ 3ನೆಯ ದರ್ಜೆಯವರು. ಅವರು ಹೊಸದಾಗಿ ಭಕ್ತಿ ಪಂಥಕ್ಕೆ ಸೇರಿದವರು. ಅವರಿಗೆ ಜ್ಞಾನವಿಲ್ಲ, ಐಹಿಕ ಸಂಘದಿಂದ ವಿರಕ್ತಿ ಇಲ್ಲ. ಅವರು ಕೇವಲ ದೇವಸ್ಥಾನದಲ್ಲಿರುವ ವಿಗ್ರಹದ ಆರಾಧನೆಯ ಆರಂಭಿಕ ಪ್ರಕ್ರಿಯೆಯಿಂದ ಆಕರ್ಷಿತರಾದವರು. ಐಹಿಕ ಭಕ್ತರು ದಿವ್ಯ ಲಾಭಕ್ಕಿಂತ ಐಹಿಕ ಲಾಭದಲ್ಲಿ ಹೆಚ್ಚು ಆಸಕ್ತರು. ಆದ್ದರಿಂದ ಅವರು ಐಹಿಕ ಭಕ್ತಿ ಸೇವೆಯ ಸ್ಥಿತಿಯಿಂದ 2ನೆಯ ದರ್ಜೆಯ ಭಕ್ತಿ ಸ್ಥಿತಿಗೆ ಖಂಡಿತವಾಗಿ ಏರಲೇಬೇಕು. 2ನೆಯ ದರ್ಜೆಯ ಸ್ಥಿತಿಯಲ್ಲಿ ಭಕ್ತರು ಭಕ್ತಿ ಮಾರ್ಗದ 4 ತತ್ವಗಳನ್ನು ಕಾಣುವರು. ಅವುಗಳೆಂದರೆ ಪುರುಷಾವತಾರ, ಅವನ ಭಕ್ತರು, ಅಜ್ಞಾನಿಗಳು ಮತ್ತು ಅಸೂಯಾಪರರು. ಭಕ್ತನು 2ನೇ ದರ್ಜೆಯ ಸ್ಥಿತಿಗಾದರೂ ತಲುಪಲೇಬೇಕು. ತನ್ಮೂಲಕ ಪರಾತ್ಪರ ಸತ್ಯವನ್ನು ಅರಿಯುವುದಕ್ಕೆ ಅರ್ಹನಾಗಬೇಕು.
ಆದ್ದರಿಂದ ಮೂರನೆಯ ದರ್ಜೆಯ ಭಕ್ತನು ಮೂಲವನ್ನು ಅಧಿಕೃತವಾಗಿ ತಿಳಿದ ಭಾಗವತನಿಂದ ಭಕ್ತಿ ಸೇವೆಯ ವಿವರಗಳನ್ನು ಕಲಿಯಬೇಕು. ಭಕ್ತನ ವ್ಯಕ್ತಿತ್ವವನ್ನು ಗಟ್ಟಿಯಾಗಿ ಸಂಪಾದಿಸಿಕೊಂಡವನು ಮೊದಲನೆಯ ಭಾಗವತ, ಇನ್ನೊಂದು ಭಾಗವತಂ ಪರಮಪುರುಷನ ಸಂದೇಶ. ಆದ್ದರಿಂದ ಮೂರನೆಯ ದರ್ಜೆಯ ಭಕ್ತನು ಭಕ್ತಿ ಸೇವೆಯುತ ಸೇವೆಯ ವಿಧಾನವನ್ನು ಕಲಿಯಲು ಭಕ್ತನ ಬಳಿಗೆ ಹೋಗಬೇಕು. ಅಂತಹ ಭಕ್ತನ ವ್ಯಕ್ತಿತ್ವವೆಂದರೆ ಭಾಗವತವನ್ನು ಮಾರಿ ಹೊಟ್ಟೆಪಾಡನ್ನು ಗಳಿಸುವ ವ್ಯಕ್ತಿಯಲ್ಲ. ಅಂತಹ ಭಕ್ತನೆಂದರೆ ಸೂತಮುನಿಯಂತೆ ಶುಕ ಮಹರ್ಷಿಯ ಪ್ರತಿನಿಧಿಯಾಗಿರಬೇಕು ಮತ್ತು ಎಲ್ಲ ಜನರ ಸರ್ವತೋಮುಖ ಪ್ರಗತಿಗಾಗಿ ಭಕ್ತಿ ಸೇವೆಯ ಪದ್ಧತಿಯನ್ನು ಉಪದೇಶಿಸಬೇಕು. ಹೊಸಬನಾದ ಭಕ್ತನಿಗೆ ಅಧಿಕೃತ ಉಪದೇಶವನ್ನು ಕೇಳಲು ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ. ಅಂಥ ಅನಭ್ಯಸ್ತ ಭಕ್ತ ಇಂದ್ರಿಯ ತೃಪ್ತಿಗಾಗಿ ವೃತ್ತಿನಿರತನಿಂದ ಉಪದೇಶ ಕೇಳುವವನಂತೆ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಈ ಬಗೆಯ ಶ್ರವಣ ಮತ್ತು ಪಠನ ಎಲ್ಲವನ್ನೂ ಕೆಡಿಸಿದೆ. ಆದ್ದರಿಂದ ಇಂತಹ ದೋಷಪೂರ್ಣ ಪ್ರಕ್ರಿಯೆಯ ಬಗ್ಗೆ ಸದಾ ಅತ್ಯಂತ ಜಾಗೃತರಾಗಿರಬೇಕು. ಭಗವದ್ಗೀತೆ ಅಥವಾ ಭಾಗವತದಲ್ಲಿ ನಿರೂಪಿತವಾದಂತೆ ದೇವೋತ್ತಮನ ಪವಿತ್ರ ಸಂದೇಶ ನಿಸ್ಸಂದೇಶವಾಗಿಯೂ ಅಲೌಕಿಕ ವಿಷಯವಾಗಿದೆ. ಹೀಗಿದ್ದರೂ ಆ ಅಲೌಕಿಕ ಸಂಗತಿಯನ್ನು ವೃತ್ತಿನಿರತರಿಂದ ಸ್ವೀಕರಿಸಬಾರದು. ನಾಗರ ಹಾವು ನಾಲಿಗೆಯನ್ನು ತಗುಲಿಸುವುದರಿಂದಲೇ ಹಾಲನ್ನು ಕೆಡಿಸುವಂತೆ ಅವರು ಪವಿತ್ರ ಸಂದೇಶವನ್ನು ಕೆಡಿಸಿಬಿಟ್ಟಿರುತ್ತಾರೆ. ವಿಧೇಯನಾದ ಭಕ್ತನು ತನ್ನ ಪ್ರಗತಿ ಸಾಧನೆಗಾಗಿ ಉಪನಿಷತ್ತು, ವೇದಾಂತ ಮುಂತಾದ ಸಾಹಿತ್ಯವನ್ನು ಮತ್ತು ಋಷಿಮುನಿ ಪ್ರಣೀತವಾದ ಇತರ ಸಾಹಿತ್ಯವನ್ನು ಶ್ರವಣ ಮಾಡಲು ಸಿದ್ಧನಾಗಿರಬೇಕು. ಅಂತಹ ಸಾಹಿತ್ಯವನ್ನು ಶ್ರವಣ ಮಾಡದೆ ನಿಜವಾದ ಪ್ರಗತಿ ಸಾಧ್ಯವಾಗುವುದಿಲ್ಲ. ಉಪದೇಶ, ಶ್ರವಣ ಮತ್ತು ಅನುಷ್ಠಾನಗಳಿಲ್ಲದ ಭಕ್ತಿ ಸೇವಾ ಪ್ರದರ್ಶನ ನಿಷ್ಪ್ರಯೋಜಕವಾಗುತ್ತದೆ. ಆದ್ದರಿಂದ ಅದು ಭಕ್ತಿ ಸೇವಾ ಪದದಲ್ಲಿ ಒಡ್ಡಿದ ಒಂದು ರೀತಿಯ ವಿಘ್ನವೇ ಸರಿ. ಭಕ್ತಿ ಸೇವೆ ಶ್ರುತಿ, ಸ್ಮೃತಿ, ಪುರಾಣ, ಪಂಚರಾತ್ರ ಪಂಚರಾತ್ರ ಆಗಮಗಳ ಮೂವ್ ಆಯ್ತು ನಮ್ಮ ಕಡೆ. ಪುರಾಣ, ಪಂಚರಾತ್ರ, ಆಗಮನಗಳ ತತ್ವವನ್ನಾಧರಿಸದಿದ್ದರೆ ಅಂತಹ ತೋರುಗಾಣಿಕೆಯ ಭಕ್ತಿ ಸೇವೆಯನ್ನು ಒಮ್ಮೆಗೆ ತಿರಸ್ಕರಿಸಬೇಕು. ಅನರ್ಹ ಭಕ್ತನನ್ನು ಶುದ್ಧ ಭಕ್ತನೆಂದು ಎಂದೂ ಮೂವ್ ಮಾಡ್ಬೇಕು ಪ್ರಭುಜಿ. ನಿಮಿಷ ಎಂದು ಒಪ್ಪಿಕೊಳ್ಳಬಾರದು. ವೈದಿಕ ಸಾಹಿತ್ಯದ ಸಂದೇಶಗಳ ಯಥಾರ್ಥೆ ಗ್ರಹಣದಿಂದ ದೇವೋತ್ತಮ ಪುರುಷನ ಸರ್ವವ್ಯಾಪಕ ಅಂತರ್ಯಾಮಿ ರೂಪವನ್ನು ತನ್ನೊಳಗೆ ಕಾಣಬಹುದು. ಅದನ್ನೇ ಸಮಾಧಿ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಈಗ ಬರುವ ಪ್ರಭುಪಾದ ಡೀಪ್ ಕೊಟ್ಟಿದ್ದಾರೆ ಪರ್ಪಟ್. ತತ್ ಶ್ರದ್ಧಾನಾ ಮುನಯೋ ಜ್ಞಾನ ವೈರಾಗ್ಯಯುಕ್ತಯ ಪಶ್ಯಂತಿ ಆತ್ಮನಿ ಚ ಆತ್ಮನ ಭಕ್ತ್ಯಾ ಶ್ರುತಾಘ್ರೀತಯ. ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಎಸ್, ಎಂತ ಹೇಳಿದ್ದಾರೆ ಇಲ್ಲಿ ಅನುವಾದದಲ್ಲಿ? ತೀವ್ರವಾದ ಜಿಜ್ಞಾಸೆ ಉಳ್ಳ. ಈಗ 4 ರೀತಿಯ ಜನರು ಬರ್ತಾರೆ ಕೃಷ್ಣನಲ್ಲಿ. ಯಾರೆಲ್ಲ? ಚತುರ್ವಿಧ ಭಜತೆ ಮಾಂ ಸುಕೃತಿನೋ ಅರ್ಜುನ, ಅರ್ಥಾರ್ಥಿ ಜಿಜ್ಞಾಸು. ಜ್ಞಾನೀಶ ಬರ್ತ ಅಲ್ಲಿ ಜಿಜ್ಞಾಸು ಉಂಟು. ಅರ್ಥಾರ್ಥಿ ಜಿಜ್ಞಾಸು ಅಂದ್ರೆ ಇನ್ಕ್ವಿಸಿಟಿವ್, ಯಾರಿಗೆ ತಿಳಿಬೇಕಂತ. ಹಾಗಾಗಿ ಈ ಶ್ಲೋಕದಲ್ಲಿ ಕೂಡ ಹೇಳುವಂಥದ್ದು ತೀವ್ರವಾದ ಜಿಜ್ಞಾಸೆ ಉಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ. ಈಗ 11ನೇ ಶ್ಲೋಕದಲ್ಲಿ ತಿಳಿದಿದೆ ಭಗವಾನ್ ಸಾಕ್ಷಾತ್ಕಾರ ಹೈಯೆಸ್ಟ್ ಅಂತ.
ಮತ್ತೆ ಅವೆಂತ ಮಾಡ್ತಾನೆ, ಆ ಪ್ರೊಸೆಸ್ ಅನ್ನು ಅಪ್ಲೈ ಮಾಡ್ತಾನೆ. ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ನೋಡಿ ಇಲ್ಲಿ ಅಂದ್ರೆ ಈ ಭಕ್ತಿ ಬರುವವ ತುಂಬಾ ಅತಿ ಬುದ್ಧಿವಂತ ಅಂತೆ. ಭಕ್ತಿ ಪಥಕ್ಕೆ ಬರುವವ. ಉಳಿದ ನೀವು ನೋಡಿದಿರಿ ಅಲ್ಲಿ ಮಾಯವಾದಿ, ನಿರಾಕಾರವಾದಿ, ಈ ಯೋಗಿಗಳು ಮತ್ತೆ ಕರ್ಮಿಗಳು. ಈಗ ಬರ್ತದೆ ಭಾವಾರ್ಥದಲ್ಲಿ ನೋಡುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲಪ್ರಭುಪಾದ್ ಕಿ ಜೈ. ಸಂಪೂರ್ಣ ಪರಾತ್ಪರ ಸತ್ಯನಾಗಿರುವ ದೇವೋತ್ತಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ಅಂದ್ರೆ ಪೂರ್ಣ ಸಾಕ್ಷಾತ್ಕಾರ ಆಗಬೇಕಿದ್ರೆ ನೀವು ಭಗವಾನ್ ಸಾಕ್ಷಾತ್ಕಾರಕ್ಕೆ ನೀವು ಅದನ್ನು ಅಪ್ಲೈ ಮಾಡಬೇಕು. ಬ್ರಹ್ಮೇತಿ ಕೂಡ ಅಲ್ಲ, ಪರಮಾತ್ಮ ಕೂಡ ಅಲ್ಲ. ನಿರಾಕಾರ ಬ್ರಹ್ಮವು ಪರಾತ್ಪರ ಸತ್ಯದ ದಿವ್ಯ ದೇಹದ ಪ್ರಭಾವಳಿ. ಅಂದ್ರೆ ಕೃಷ್ಣನ ಎಫಲ್ಜೆನ್ಸ್ ದೇಹದಿಂದ ಬರುವಂಥದ್ದು. ಅದು ಯಾವುದು? ಬ್ರಹ್ಮೇತಿ ಸಾಕ್ಷಾತ್ಕಾರ. ಅಂದ್ರೆ ಬ್ರಹ್ಮಜ್ಯೋತಿ ಕೂಡ ಹೇಳ್ತಾರೆ ಅದಕ್ಕೆ. ಪರಮಾತ್ಮನು ಪರಾತ್ಪರ ಸತ್ಯದ ಅಂಶಿಕ ಬಿಂಬ. ಅಂದ್ರೆ ಒಳಗಿರುವ ಪರಮಾತ್ಮ ಕ್ಷೀರೋದಕ್ಷ ವಿಷ್ಣು. ಪರಾತ್ಪರ ಸತ್ಯವನ್ನು ಬ್ರಹ್ಮವೆಂದು ಪರಮಾತ್ಮನೆಂದು ತಿಳಿಯುವುದು ಕೇವಲ ಅಂಶಿಕ ಸಾಕ್ಷಾತ್ಕಾರ. ಅದು ಕೇವಲ ಅಂಶಿಕ ಅಂದ್ರೆ ಸಣ್ಣ ಸಾಕ್ಷಾತ್ಕಾರ, ದೊಡ್ಡದಲ್ಲ. 4 ರೀತಿಯ ಮನುಷ್ಯ ಜೀವಿಗಳಿದ್ದಾರೆ. 4 ರೀತಿ ನೋಡಿ. ಈಗ ಪ್ರಭುಪಾದ ಹೇಳ್ತಾರೆ, ಒಂದು ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತೆ ಭಕ್ತರು. ಚೈತನ್ಯ ಚರಿತಾಮೃತದಲ್ಲಿ ಹೇಳುದಂತ ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಶಾಂತಿ, ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಇವರು 3 ಕೂಡ ಅಶಾಂತಿ ಅಂತೆ. ಅಶಾಂತಿ ಅಂದ್ರೆ ಅವರಿಗೆ ಪ್ರೊಸೆಸ್ ಗೊತ್ತಿಲ್ಲ. ರೈಟ್ ಪ್ರೊಸೆಸ್ ಗೊತ್ತಿದ್ರೆ ಶಾಂತ ಇರ್ತಾರೆ. ಅದು ರೈಟ್ ಪ್ರೊಸೆಸ್ ಗೊತ್ತಿಲ್ಲ, ಹಾಗಾಗಿ ಅವರು ಅಶಾಂತ. ಕರ್ಮಿಗಳು ಐಕ್ಯವಾದಿಗಳಾದರೆ ಉಳಿದ 3 ಅಲೌಕಿಕವಾದಿಗಳು. ಅಂದ್ರೆ ಅವ್ರ ಈ ಕರ್ಮಿಗಳಿಗೆ ಎಂತ ಹೇಳುದು, ಆ ಬ್ರಹ್ಮೇತಿ ಸಾಕ್ಷಾತ್ಕಾರ ಗೊತ್ತಿಲ್ಲ, ಪರಮಾತ್ಮ ಕೂಡ ಗೊತ್ತಿಲ್ಲ. ಆದ್ರೆ ಯಾರಿಗೆ? ಜ್ಞಾನಿಗಳಿಗೆ ಆ ಬ್ರಹ್ಮೇತಿ ಸಾಕ್ಷಾತ್ಕಾರ ಗೊತ್ತುಂಟು, ಯೋಗಿಗಳಿಗೆ ಪರಮಾತ್ಮ ಸಾಕ್ಷಾತ್ಕಾರ ಗೊತ್ತುಂಟು. ಹಾಗಾಗಿ ಇಲ್ಲಿ ಕರ್ಮಿಗಳು ಐಕ್ಯವಾದಿಗಳು ಅಂತ ಹೇಳಿದ್ದಾರೆ. ಉಳಿದ 3 ಅಲೌಕಿಕವಾದಿಗಳು. ಅಂದ್ರೆ ಅವರು ಅಟ್ಲೀಸ್ಟ್ ಎಂತ ಹೇಳುದು, ಆ ಕೃಷ್ಣನ ಬ್ರಹ್ಮೇತಿ ಆದರೂ ಅಟ್ಲೀಸ್ಟ್ ಸಾಕ್ಷಾತ್ಕಾರ ಕಡೆಗೆ ಹೋಗ್ತಾ ಇದ್ದಾರೆ. ಪುರುಷೋತ್ತಮನನ್ನು ಸಾಕ್ಷಾತ್ಕರಿಸಿಕೊಂಡ ಭಕ್ತರು ಮೊದಲ ದರ್ಜೆ ಅಲೌಕಿಕವಾದಿಗಳು. ನೋಡಿ ಅದರಲ್ಲಿ ಕೂಡ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಉಂಟಂತೆ. ಫಸ್ಟ್ ಸ್ಟೇಜ್ ಭಕ್ತರು. ಪರಾತ್ಪರ ಪುರುಷನ ಪರಿಪೂರ್ಣ ರೂಪವನ್ನು ಅಂಶಿಕವಾಗಿ ಸಾಕ್ಷಾತ್ಕೊಂಡವರು 2ನೇ ದರ್ಜೆಯ ದಾರ್ಶನಿಕರು. ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಅವರು ಸೆಕೆಂಡ್ ಕ್ಯಾಟಗರಿ, ಸೆಕೆಂಡ್ ಕ್ಲಾಸ್. ಮತ್ತೆ ಥರ್ಡ್ ಕ್ಲಾಸ್ ಪರಾತ್ಪರ ಪುರುಷನಿಗೆ ಚೈತನ್ಯಾತ್ಮಕ ತೇಜೋ ವಲಯವನ್ನಷ್ಟೇ ಸಾಕ್ಷಾತ್ಕೊಂಡವರು 3ನೇ ದರ್ಜೆ ದಾರ್ಶನ. ಅಂದ್ರೆ ಬ್ರಹ್ಮೇತಿ ಥರ್ಡ್ ಕ್ಲಾಸ್, ಇದು ಸೆಕ್ಷನ್ಗೆ ಬರ್ತಾರೆ. ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯ ಹೇಳುವಂತೆ ಐಕ ಸಂಘದಲ್ಲಿ ವಿರಕ್ತಿ ಮತ್ತು ಸಂಪೂರ್ಣವಾಗಿ ಜ್ಞಾನಗಳನ್ನೊಳಗೊಂಡ ಭಕ್ತಿ ಸೇವೆಯಿಂದ ಪುರುಷೋತ್ತಮನ ಸಾಕ್ಷಾತ್ಕಾರವಾಗುತ್ತದೆ. ನೋಡಿ ಇದು ಭಗವದ್ಗೀತೆ ಹೇಳಿದ್ದಾರೆ. ಅಂದ್ರೆ ವಿರಕ್ತಿ ಐಕ ಇದರಲ್ಲಿ ವಿರಕ್ತಿ ಮತ್ತೆ ಅಲೌಕಿಕದಲ್ಲಿ ಆಸಕ್ತಿ. ಅದು ಬಂದ್ರೆ ನಮ್ಗೆ ಪುರುಷೋತ್ತಮ ಸಾಕ್ಷಾತ್ಕಾರ ಆಗ್ತದೆ. ಭಕ್ತಿ ಸೇವೆ ಜ್ಞಾನ ಮತ್ತು ಐಹಿಕ ಸಂಘದಲ್ಲಿ ವಿರಕ್ತಿಯನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಆಗಲೇ ಚರ್ಚಿಸಿದ್ದೇವೆ. ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರಗಳು ಪರಾತ್ಪರ ಸಾಕ್ಷಾತ್ ದಿಶೆಯಲ್ಲಿ ಅಪರಿಪೂರ್ಣವೆನಿಸಿದೆ. ಇದು ಪರಿಪೂರ್ಣ ಅಲ್ಲ. ಯಾವುದು? ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಅದು ಅಪರಿಪೂರ್ಣ. ಆದ್ದರಿಂದ ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದ ಮಾರ್ಗವು ಅಂದರೆ ಜ್ಞಾನಪಥ ಮತ್ತು ಯೋಗಪಥಗಳು ಪರಾತ್ಪರ ಸತ್ಯವನ್ನರಿಯುವಲ್ಲಿ ಅಪರಿಪೂರ್ಣ ಮಾರ್ಗಗಳಾಗಿವೆ. ನೋಡಿ ಪ್ರಭುಪಾದ ಹೇಳಿ ಆಯ್ತು. ಹಾಗಾಗಿ ಅದು ಪರಿಪೂರ್ಣ ಮಾರ್ಗ ಅಲ್ಲ. ಭಕ್ತಿ ಸೇವೆ ತೀವ್ರ ಜಿಜ್ಞಾಸುವಾದ ಶಿಷ್ಯರು ಪರಾತ್ಪರ ಸತ್ಯವನ್ನು ಅರಿಯಬಹುದಾದ ಪರಿಪೂರ್ಣ ಮಾರ್ಗ. ಭಕ್ತಿ ಸೇವೆ ಪರಿಪೂರ್ಣ ಮಾರ್ಗ. ಅದಕ್ಕೆ ಐಹಿಕ ಸಂಘದಲ್ಲಿ ಅನಾಸಕ್ತಿ ಮತ್ತು ಪರಿಪೂರ್ಣ ಜ್ಞಾನಗಳ ನೆಲೆಗಟ್ಟ ಆಧಾರ. ವೇದಾಂತ ಶ್ರುತಿಯಿಂದ ಗ್ರಹಣದಿಂದ ಅದು ನಿಶ್ಚಿತವಾಗಿದೆ. ಆದ್ದರಿಂದ ಭಕ್ತಿ ಸೇವೆ ಮಂದಬುದ್ಧಿಯ ದಾರ್ಶನಿಕ ಸಮುದಾಯಕ್ಕೆ ಉದ್ದೇಶಿತವಾದದಲ್ಲ. ನೋಡಿ
ಪ್ರಭುಪಾದ ಎಂತ ವರ್ಡ್ ಕೊಟ್ಟಿದ್ದಾರೆ. ಈ ಮಂದ ಬುದ್ಧಿಯವರಿಗೆ ಭಕ್ತಿ ಸೇವೆ ಅಲ್ಲ ಅಂದ್ರೆ ಬುದ್ಧಿವಂತರಿ. ಭಕ್ತರಲ್ಲಿ 3 ದರ್ಜೆಗಳಿವೆ ನೋಡಿ, 3 ದರ್ಜೆ ಉಂಟು ಭಕ್ತರಲ್ಲಿ. ಅದನ್ನು ಮೊದಲನೆಯದು, 2ನೇ ಮತ್ತೆ 3ನೇ ದರ್ಜೆ ಎಂದು ಕರೆಯೋಣ. ಐಹಿಕ ಭಕ್ತರ 3ನೇ ದರ್ಜೆಯವರು, ಅವರು ಹೊಸದಾಗಿ ಭಕ್ತಿ ಬಂಧಕ್ಕೆ ಸೇರಿದವರು. ಫಸ್ಟ್ ಇನಿಷಿಯಲ್ ಆಗಿ ಸೇರಿದವರು 3ನೇ ದರ್ಜೆಯವರು. ಅವರಿಗೆ ಜ್ಞಾನವಿಲ್ಲ, ಐಹಿಕ ಸಂಘದಿಂದ ವಿರಕ್ತಿ ಇಲ್ಲ, ಅಂದ್ರೆ ಈ ಇಂದ್ರಿಯ ಸುಖದಿಂದ ವಿರಕ್ತಿ ಇಲ್ಲ, ಮೊದಲು ಸೇರಿದ್ದಾರೆ ಅಷ್ಟೇ. ಅವರು ಕೇವಲ ದೇವಸ್ಥಾನದಲ್ಲಿರುವ ವಿಗ್ರಹದ ಆರಾಧನೆ ಆರಂಭಿಕ ಪ್ರಕ್ರಿಯೆಯಿಂದ ಆಕರ್ಷಿತರಾದವರು. ಈಗ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ಸ್ವಲ್ಪ ಪ್ರಶ್ನೆ ಕೇಳುವ. ದೇವಸ್ಥಾನದಲ್ಲಿ ನಾವು ಹೋಗ್ತೇವೆ, ದೇವಸ್ಥಾನದಲ್ಲಿ ದೇವರ ದರ್ಶನ ನಾವು ಮಾಡ್ತೇವಲ್ಲ, ಅದು ತುಂಬಾ ಮೇನ್ ಆದ್ರೆ ಎಷ್ಟು ಮೇನ್? ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಹೇಳಿ, ನಿಮ್ಮಲ್ಲಿ ಪ್ರಶ್ನೆ. ನಾವೀಗ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರ ದರ್ಶನಕ್ಕೆ ಹೋಗ್ತೇವೆ. ಹರೇ ಕೃಷ್ಣ ಹೇಳಿ ಸರ್, ಯಾರಾದ್ರು. ದೇವರ ದರ್ಶನ ನೋಡೋದಕ್ಕೆ ಹೋಗೋದು ಗುರುಜಿ. ಅದೇ ಮೇನ್ ಅಲ್ಲ, ದೇವರ ದರ್ಶನ? ಹೌದು, ಅದೇ ಮೇನ್. ಅದೇ ಮೇನ್. ಓಕೆ, ಬೇರೆ ಅವ್ರು ಯಾರಾದ್ರು? ದೇವರ ದರ್ಶನ ಮೇನ್ ಅಲ್ಲ ಅಂತ ಹೇಳುವವರು ಯಾರಾದ್ರು ಇದ್ದೀರಾ? ಹರೇ ಕೃಷ್ಣ ಮಾತಾಡಿ, ನಿಮಗೆ ಚಾನ್ಸ್ ಕೊಟ್ಟಿದ್ದೇನೆ, ಮಾತಾಡಿ. ಮನಃಶಾಂತಿಗೆ ಹರೇ ಕೃಷ್ಣ. ಹಾ ಹೇಳಿ ಹೇಳಿ. ಹರೇ ಕೃಷ್ಣ. ಹಾ ಹೇಳಿ. ಮೇನ್ ಅಲ್ಲ ಗುರುಜಿ ಅದು ಹೋಗೋದು, ಯಾಕಂದ್ರೆ ನಾವ್ ಯಾವಾಗ್ಲೂ ದೇವ್ರನ್ನ ಮನ್ಸಲ್ಲಿ ನೆನ್ಸ್ಕೊತಾನೆ ಇರ್ಬೇಕು, ಅದೇ ಮೇನ್ ನನ್ ಪ್ರಕಾರ. ಅಲ್ಲ, ಮನಸ್ಸಲ್ಲಿ ನೆನೆಸ್ಕೊಳ್ಳೋದು ನಾವಲ್ಲ, ಅದು ರಾಗಾನುಗ ಭಕ್ತಿ, ದಯವಿಟ್ಟು ತಿಳ್ಕೊಳ್ಳಿ. ಅದು ಸುಧಾಮ, ಉದ್ಧವ, ಮತ್ತೆ ಅರ್ಜುನ, ಮತ್ತೆ ಯಶೋದೆ, ಮತ್ತೆ ರಾಧಾರಾಣಿ, ಮತ್ತೆ ಗೋಪಿಕೆಯವರು. ನಾವು ಆ ಲೆವೆಲ್ಗೆ ಬರಲಿ, ನಾವು ಸಾಧಕರು. ಹರೇ ಕೃಷ್ಣ. ದಯವಿಟ್ಟು ತಿಳ್ಕೊಳ್ಳಿ. ಹರೇ ಕೃಷ್ಣ. ಹಾ ಹೇಳಿ. ಹರೇ ಕೃಷ್ಣ. ನಾವು ದೇವಸ್ಥಾನಕ್ಕೆ ಹೋಗೋದು ಅಂತಂದ್ರೆ ಅಲ್ಲಿ ಹೋಗಿ ಆ ಪ್ರತಿಮೆಯನ್ನ ನೋಡಿ, ನಾವು ಈಗ ಕೃಷ್ಣ ಅಂದಾಗ ಕೃಷ್ಣನ ಇದು ಮೂರ್ತಿಯನ್ನು ನೋಡಿರ್ತೇವೆ, ಅದೇ ನಮ್ಗೆ ನೆನಪಾಗುತ್ತೆ, ಅದೇ ಒಂಥರ ಮೂಲ ಆಗ್ಬಿಡುತ್ತೆ. ಕೃಷ್ಣ ಅಂತ ಅದು ಇನ್ನೊಂದು ಗುರುಜಿ, ಅಲ್ಲಿ ಹೋದಾಗ ನಮ್ಗೆ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ, ಶಾಂತಿ ಸಿಗುತ್ತೆ. ಈಗ ನೀವು ಈಗಲೇ ಭಾಗವತಂ ಕ್ಲಾಸ್ ಕೇಳ್ತಾ ಇದ್ದೀರಿ, ನಿಮ್ಗೆ ಶಾಂತಿ ಇಲ್ವಾ ಈಗ? ಸಿಗುತ್ತೆ ಗುರುಜಿ. ಈಗ ನೀವು ನಿಮ್ಗೆ ಶಾಂತಿ ಸಿಗ್ತದೆ, ಮತ್ತೆ ಯಾಕೆ? ಎಸ್, ಯಾರು ಬೇರೆ ಆದ್ರೂ ಹೇಳ್ಬೋದಾ? ನಿನ್ ಬಗ್ಗೆ ಭಕ್ತಿ ಜಾಸ್ತಿ ಕೊಡು ಅಂತ ಬೇಡಿಕೊಳ್ಳೋಕೆ ಹೋಗ್ಬೇಕು. ಹೇಳಿಕೊಳ್ಳುದು, ನಾನು ಅದನ್ನು ಕೇಳುದಲ್ಲ. ನಮ್ಮ ಇಂಟೆನ್ಷನ್ ಎಂತ ದೇವಸ್ಥಾನಕ್ಕೆ ಹೋಗುವಂತದ್ದು? ಅಲ್ಲಿ ಗುರುತ್ವಾಕರ್ಷಣೆ ಇರುತ್ತೆ ಗುರುಜಿ. ಓಕೆ, ನಾನು ಯೂಶಲಿ ಸ್ವಾಮೀಜಿ, ನಾನು ಯಾರು ಹೇಳ್ತೀರಾ ಸರಿಯಾದ ಉತ್ತರ? ಏನಾದ್ರೂ ಒಂದು ನಾವು ಹೋಗ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಅಲ್ಲಿ ಹಲವು ಮಂದಿ ಪ್ರಾರ್ಥನೆ ಮಾಡಿ ಆ ದೇವರಿಗೆ ಜಾಸ್ತಿ ಶಕ್ತಿ ಇರ್ತದೆ, ಆ ಮೂರ್ತಿಯಲ್ಲಿ ಹೆಚ್ಚು ಶಕ್ತಿ ಇರ್ತದೆ. ಹಾಗೆ ನಾವು ಹೋಗಿ ಅದಕ್ಕೆ ನಾವು ಹೋದ್ರೆ ನಮ್ಗೆ ಅದರದ್ದು ಜಾಸ್ತಿ ದೇವರ ಶಕ್ತಿ ನಮ್ಗೆ ಬರ್ತದೆ. ಎಸ್, ಈಗ ನಾನು ಹೇಳ್ತೇನೆ, ನನ್ನ ಉತ್ತರ ಹೇಳ್ತೇನೆ. ನನ್ಗೆ ನಿಮ್ಮಿಂದ ಉತ್ತರ ಸಿಗ್ಲಿಲ್ಲ. ಎಸ್, ಈಗ ನಾನು ಉತ್ತರ ಹೇಳ್ತೇನೆ ನೋಡಿ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ನಾವು ಎಲ್ಲಿ ನಿಲ್ಲಿಸಿದ್ದೇವೆ, ಎಲ್ಲಿ ನಿಲ್ಲಿಸಿದ ಕೂಡ ಗೊತ್ತಿಲ್ಲ. ಭಕ್ತಿ ಧಾಮದಾಗೆ ಭಕ್ತರಲ್ಲಿ 3 ಇದಾಗಿದೆ. ಹೊಸದಾಗಿ ಭಕ್ತಿ ಬಂಧಕ್ಕೆ ಸೇರಿದವರು, ಅವರಿಗೆ ಜ್ಞಾನವಿಲ್ಲ, ಐಕ್ಯ ಸಂಘದ ವಿರಕ್ತಿ ಇಲ್ಲ, ಅವ್ರು ಕೇವಲ ದೇವಸ್ಥಾನದ ವಿಗ್ರಹದ ಆರಾಧನೆ. ಇಲ್ಲಿ ಬಂದಾಗ ನಾನು ಆಕರ್ಷಿತರಾಗಿ, ಹೆಚ್ಚಿನವರು ಹೋಗುದು ದೇವಸ್ಥಾನದಲ್ಲಿ ದರ್ಶನಕ್ಕೆ. ಅದು ಪ್ರಭುಪಾದ ಎಂತ ಹೇಳ್ತಾರೆ, 10% ಮಾತ್ರ ಅಂತೆ ದರ್ಶನ. ಅಂದ್ರೆ ಹೋಗಿ ನಂಗೆ ದರ್ಶನ ಸಿಗ್ಬೇಕು, ಅದು ಬೇರೆ ವಿಷಯ. ಆದ್ರೆ 90% ನಾವು ದೇವರ ಬಗ್ಗೆ ತಿಳಿಬೇಕು. ಎಷ್ಟು ಮಂದಿಗೆ ದೇವರ ಬಗ್ಗೆ ಎಲ್ಲಿ ದೇವಸ್ಥಾನದಲ್ಲಿ ದೇವರ ಬಗ್ಗೆ ಹೇಳ್ತಾರೆ? ಇಲ್ಲ. ನಮ್ಮ ಇಸ್ಕಾನ್ ಅಲ್ಲಿ ನಾವು ಭಾಗವತಂ, ಭಗವದ್ಗೀತೆ, ಬೆಳಿಗ್ಗೆ ಹೋದ್ರೆ ನಿಮ್ಗೆ ಭಾಗವತಂ, ಸಂಜೆ ಹೋದ್ರೆ ನಿಮ್ಗೆ ಭಗವದ್ಗೀತೆ. ಹಾಗಾಗಿ ಮೇನ್ ವಿಷಯ ಅಂತಂದ್ರೆ 90% ಪ್ರಭುಪಾದ ಹೇಳ್ತಾರೆ, ನಿನ್ಗೆ ಅಲ್ಲಿ ಆ ದೇವಸ್ಥಾನ ಹೋಗಿ ನಿಮ್ಗೆ ಆ ಪ್ರತಿಫಲ ಸಿಗ್ಬೇಕಿದ್ರೆ 90% ನೀನ್ ದೇವರ ಬಗ್ಗೆ ತಿಳಿಬೇಕು. 10% ಮಾತ್ರ ದರ್ಶನ. ಅದು ಜನರಿಗೆ ಇದು ಗೊತ್ತಿಲ್ಲ. ನಾವು ಹೋಗ್ತೇವೆ ಈಗ ದೂರ ಒಂದು 300 ಕಿಲೋಮೀಟರ್ ದೂರ ಹೋಗ್ತೇವೆ ದೇವ ದರ್ಶನಕ್ಕೆ, ಆದ್ರೆ ದರ್ಶನ ಮೇನ್ ಅಲ್ಲ. ನೀವು ಹೇಗಂದ್ರೆ, ಇದು ನನ್ಗೆ ಅನುಭವ ಆಗಿದೆ. ನಾನು ಇಸ್ಕಾನ್ ಸೇರೋ ಮುಂಚೆ ನಾನು ತುಂಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಹೋಗಿ ದರ್ಶನ ಮಾಡಿ ಬರ್ತಾ ಇದ್ದೆ. ಆದ್ರೆ ಇಲ್ಲಿ ನಾನು ಎಂತ ಮಾಡ್ತಿದ್ದೆ ಅಂದ್ರೆ, ಇಸ್ಕಾನ್ ಅಲ್ಲಿ ನಾನು ಆ ದೇವರ ಬಗ್ಗೆ ಕಂಪ್ಲೀಟ್ ತಿಳಿದು ಹೋಗುವಾಗ ನನ್ನ
ಈ ಆ ದೇವರನ್ನು ನೋಡುವ ಇದುವೇ ಬೇರೆ, ಟೋಟಲಿ ಡಿಫ್ರೆಂಟ್. ಒಬ್ಬ ಜ್ಞಾನವಿದ್ದು ನೋಡುವಂಥದ್ದು, ಇನ್ನೊಬ್ಬ ಜ್ಞಾನ ಇಲ್ಲದೆ ನೋಡುವಂಥದ್ದು. ಪ್ರಭುಪಾದ ಹೇಳ್ತಾರೆ ಜ್ಞಾನವಿದ್ದು ನೋಡ್ಬೇಕು, ನಾವು ಕಂಪ್ಲೀಟ್ ಕೃಷ್ಣನ ಬಗ್ಗೆ ತಿಳಿಬೇಕು, ಭಗವದ್ಗೀತೆಯಲ್ಲಿ ಭಾಗವತಂ ಆಗ್ಲಿ ತಿಳಿದು ನಾವು ಹೋಗ್ಬೇಕು. ಹಾಗಾಗಿ 90% ಬೇಸ್ಡ್ ಆನ್ ನಾವು ತಿಳಿಯುವಂಥದ್ದು, ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ. ನೋಡಿ, ದೇವಸ್ಥಾನದಲ್ಲಿರುವ ವಿಗ್ರಹ ಆರಾಧನೆ ಆರಂಭಿಕ ಪ್ರಕ್ರಿಯೆಯಿಂದ ಆಕರ್ಷಿತರಾದರು. ಐಹಿಕ ಭಕ್ತರು ದಿವ್ಯ ಲಾಭಕ್ಕಿಂತ ಐಹಿಕ ಲಾಭದಲ್ಲಿ ಹೆಚ್ಚು ಆಸಕ್ತರು. ಇದೆಲ್ಲರಿಗೂ ಗೊತ್ತುಂಟು, ಅವರಿಗೆ ಐಹಿಕ ಲಾಭ ಬೇಕು ದೇವಸ್ಥಾನದಲ್ಲಿ ಹೋಗುವಂಥದ್ದು. ಆದ್ದರಿಂದ ಅವರು ಐಹಿಕ ಭಕ್ತಿ ಸೇವೆಯ ಸ್ಥಿತಿಯಿಂದ 2ನೇ ದರ್ಜೆಯ ಭಕ್ತಿಗೆ ಖಂಡಿತವಾಗಿ ಏರಲೇಬೇಕು. ಫಸ್ಟ್ ಒನ್ ಅವ ಬರ್ತಾನೆ, ಭಕ್ತಿ ಕಾಲಿಟ್ಟಿದ್ದಾನೆ, ಆದ್ರೆ ಅವನಿಗೆ ಐಹಿಕ ಕೂಡ ಉಂಟು. ಆದ್ರೆ ಸೆಕೆಂಡ್ ಒನ್ ಎಂತಂದ್ರೆ ಅವ ನೋಡಿ ಭಕ್ತಿ ಸೇವೆ ಖಂಡಿತವಾಗಿ ಏರಲೇಬೇಕು. 2ನೇ ದರ್ಜೆಯ ಸ್ಥಿತಿಯಲ್ಲಿ ಭಕ್ತನು ಭಕ್ತಿ ಮಾರ್ಗದ 4 ತತ್ವಗಳನ್ನು ಕಾಣುವನು. ಅವುಗಳೆಂದರೆ ಪರಮ ಪುರುಷ ಅವತಾರ, ಅವನ ಭಕ್ತರು, ಅಜ್ಞಾನಿಗಳು ಮತ್ತು ಅಸೂಯಪರರು. ಇದೆಲ್ಲ ತಿಳಿತಾ ಬರ್ತದೆ ಅವನಿಗೆ. ಅದು ಸೆಕೆಂಡ್. ಭಕ್ತನು 2ನೇ ದರ್ಜೆಯ ಸ್ಥಿತಿಗಾದರೂ ತಲುಪಲೇಬೇಕು. ನೀವು 2ನೇ ಲೆವೆಲ್ ಸ್ಥಿತಿಗೆ ಬಂದು ನೀವು ಹೋಗಿ, ಆಗ ನಿಮ್ಮ ದರ್ಶನ ನೋಡಿ. ಮೊದಲು ಕೂಡ ನೀವು ದರ್ಶನ ಮಾಡಿದಿರಿ, 2ನೇ ಹಂತಕ್ಕೆ ಬಂದು ನೀವು ದರ್ಶನ ಮಾಡಿ, ಅದು ಟೋಟಲಿ ಡಿಫ್ರೆಂಟ್ ಆಗ್ತದೆ. ನಿಮ್ಮ ದರ್ಶನವೇ ಡಿಫ್ರೆಂಟ್. ಹೇಗಂದ್ರೆ ನಾನು ಈ ಶ್ರೀರಂಗಂ ನಾನು ಮುಂಚೆ ಹೋಗಿದ್ದೆ, ಮತ್ತೆ ನಾನು ಈ ಕೃಷ್ಣ ಪ್ರಜ್ಞೆಗೆ ಬಂದು ಹೋದೆ. ಆ ದೇವರನ್ನು ನೋಡಿದ ನನ್ನ ಇದೇ ಬೇರೆ ಆಯ್ತು. ಟೋಟಲಿ ಜ್ಞಾನವಿದ್ದು ನಾನು ನೋಡುವಾಗ ನನಗೆ ಆ ಫೀಲಿಂಗೇ ಬೇರೆ ಆಯ್ತು. ಆ ಫೀಲಿಂಗ್ ಬರ್ತದೆ ನಿಮಗೆ ಜ್ಞಾನವಿದ್ದನ್ನು ನೋಡುವಾಗ, ಆ ಫೀಲಿಂಗ್ ಬರ್ತದೆ. ಥಿಂಕಿಂಗ್, ಫೀಲಿಂಗ್ ಅಂಡ್ ಫೀಲಿಂಗ್ ಇದು ಬರ್ತದೆ. ಎಸ್, ಭಕ್ತನು 2ನೇ ದರ್ಜೆಯ ಸ್ಥಿತಿಗೆ ತಲುಪಬೇಕು. ತನ್ಮೂಲಕ ಪರಾತ್ಮ ಸತ್ಯವನ್ನು ಅರಿಯುವುದಕ್ಕೆ ಅರ್ಹನಾಗಬೇಕು. ಆದ್ದರಿಂದ 3ನೇ ದರ್ಜೆಯ ಭಕ್ತನು ಮೂಲವನ್ನು ಅಧಿಕೃತವಾಗಿ ತಿಳಿದ ಭಾಗವತನಿಂದ ಭಕ್ತಿ ಸೇವೆ ವಿವರಗಳನ್ನು ಕಲಿಯಬೇಕು. ಅಂದ್ರೆ 2 ಭಾಗವತ ಉಂಟು. ಒಂದು ಬುಕ್ ಭಾಗವತ, ನೀವೆಂತ ಓದ್ತಾ ಇದ್ದೀರಿ, ಮತ್ತೆ ಪರ್ಸನ್ ಭಾಗವತ. ಪರ್ಸನ್ ಭಾಗವತ ಅಂದ್ರೆ ಯಾರಿಗೆ ಭಾಗವತದ ಬಗ್ಗೆ ಗೊತ್ತುಂಟು, ಅವನ ಬಗ್ಗೆ ಅವರಿಂದ ನಾವು ತಿಳಿಬೇಕು. ಎಲ್ಲಿ ಕೂಡ ನಡೆಯುವುದಿಲ್ಲ ಇದು, ಭಾಗವತ ಕ್ಲಾಸ್ ಎಲ್ಲಿ ಕೂಡ ನಡೆಯುವುದಿಲ್ಲ. ಅದು ದೇವಸ್ಥಾನದಲ್ಲಿ ಪ್ರಭುಪಾದ ಹೇಳ್ತಾರೆ ಇದು ಆಗ್ಬೇಕು. ದೇವಸ್ಥಾನ ಅಂದ್ರೆ ಇಟ್ ಈಸ್ ಮೆಂಟ್ ಫಾರ್ ಲರ್ನಿಂಗ್. ಪ್ರಭುಪಾದ ಹೇಳ್ತಾರೆ ಈಗ ಇಸ್ಕಾನ್ ಅಲ್ಲಿ ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ ಭಾಗವತಂ, ಸಂಜೆ ಭಗವದ್ಗೀತೆ ಕ್ಲಾಸ್, ಇದು ಲರ್ನಿಂಗ್. ಪ್ರಭುಪಾದ ಹೇಳ್ತಾರೆ ದೇವಸ್ಥಾನ ಅನ್ನೋದು ನಾವು ಕಲಿಯುವಂಥದ್ದು. ಅಲ್ಲಿ ಜಸ್ಟ್ ಹೋಗಿ ದೇವರ ದರ್ಶನ ಮಾಡೋದು ಅದಲ್ಲ, ಮೇನ್ 90% ಕಲಿಯುವಂಥದ್ದು. ಭಕ್ತನ ವ್ಯಕ್ತಿತ್ವವನ್ನು ಗಟ್ಟಿಯಾಗಿ ಸಂಪಾದಿಸಿಕೊಂಡವನು ಮೊದಲನೇ ಭಾಗವತ. ನೋಡಿ, ಭಕ್ತನ ವ್ಯಕ್ತಿತ್ವವನ್ನು ಗಟ್ಟಿಯಾಗಿ, ಅಂದ್ರೆ ಆ ವ್ಯಕ್ತಿತ್ವ, ಭಕ್ತ ಅನ್ನುವ ವ್ಯಕ್ತಿತ್ವ ಉಂಟು, ಅದನ್ನು ಗಟ್ಟಿಯಾಗಿ ಮೊದಲ ಭಾಗವತ. ಇನ್ನೊಂದು ಭಾಗವತಂ ಪರಮ ಪುರುಷನ ಸಂದೇಶ. ಆದ್ದರಿಂದ 3ನೇ ದರ್ಜೆಯ ಭಕ್ತನು ಭಕ್ತಿಯುತ ಸೇವೆಯ ವಿಧಾನವನ್ನು ಕಲಿಯಲು ಭಕ್ತನ ಬಳಿಗೆ ಹೋಗಬೇಕು. ಭಕ್ತನ ಬಳಿಗೆ ಹೋಗಬೇಕು. ಅಂತಹ ಭಕ್ತನ ವ್ಯಕ್ತಿತ್ವ ಎಂದರೆ ಭಾಗವತವನ್ನು ಮಾರಿ ಹೊಟ್ಟೆ ಪಾಡಗಳನ್ನು ಗಳಿಸುವುದು ವೃತ್ತಿ ಅಲ್ಲ. ಅಂದ್ರೆ ಹೆಚ್ಚಿನವರಿದ್ದಾರೆ ಭಾಗವತವನ್ನು ಮಾರಿ ಹೊಟ್ಟೆಪಾಡು, ಅದು ಮಾಡಬಾರ್ದು. ಈಗ ವೃಂದಾವನದಲ್ಲಿ ಅವರು ಹೊಟ್ಟೆಪಾಡಿಗೆ ಮಾಡುವಂಥ ಭಾಗವತ ಕ್ಲಾಸ್ ಕೊಡ್ತಾರೆ, ಆ ರೀತಿ ಅಲ್ಲ, ಆ ರೀತಿ ಮಾಡಬಾರ್ದು. ಅಂತ ಭಕ್ತನೆಂದರೆ ಸೂತಮುನಿ ಅಂತ ಶುಕ ಮಹರ್ಷಿಯ ಪ್ರತಿನಿಧಿ ಆಗಿರಬೇಕು. ನೋಡಿ, ಸೂತಮುನಿ ಅಂತ ಭಕ್ತರು, ಯಾಕೆಂದ್ರೆ ಅವರು ಶುಕ ಮುನಿದು ಶಿಷ್ಯ, ಪ್ರತಿನಿಧಿ ಮತ್ತು ಎಲ್ಲಾ ಜನರ ಸರ್ವೋತ್ಮುಖ ಪ್ರಗತಿಗಾಗಿ ಭಕ್ತಿ ಸೇವಾ ಪದ್ಧತಿಯನ್ನು ಉಪದೇಶಿಸಬೇಕು. ಮತ್ತೆ ಅವರ ಸೆಲ್ಫ್ ಇದಕ್ಕೆ ಅಲ್ಲ, ಎಲ್ಲ ಜನರ ಪ್ರಗತಿಗಾಗಿ. ಭಕ್ತ ಯಾವಾಗಲೂ ಎಂತ ಎಣಿಸುದು ಅಂದ್ರೆ ಅವನಿಗೆ ಯಾವಾಗಲೂ ದಯ ಅಂದ್ರೆ ಕಂಪ್ಯಾಷನ್, ನಾಮೇ ರುಚಿ ಜೀವೇರ ದ್ವಯ. ಅವನಿಗೆ ಆ ಮಾಡುವಂಥದ್ದು ಅವು ಕರುಣೆಯಿಂದ. ಆಕ್ಚುಲಿ ಸುತ ಗೋಸ್ವಾಮಿಗೆ 2ನೇ ಬಾರಿ ಹೇಳ್ಬೇಕಂತ ಏನು ಅಗತ್ಯ ಇರಲಿಲ್ಲ. ಶುಕಮುನಿ ಹೇಳಿದ್ದಾರೆ ಮೊದಲ ಬಾರಿಗೆ ನೈಮಿಷಾರಣ್ಯದಲ್ಲಿ. ಆದ್ರೂ ಕೂಡ ಔಟ್ ಆಫ್ ಕಂಪ್ಯಾಷನ್ ಪ್ರಭುಪಾದ ಹೇಳ್ತಾರೆ, ಶುದ್ಧ ಭಕ್ತರು ಹೇಳುವಂತದ್ದು ಕರುಣೆಯಿಂದ. ಯಾರ ಮೇಲೆ ಕರುಣೆ? ಈ ಬದ್ಧ ಜೀವಿಗಳು, ನಮ್ಮ ಪತಿತಾತ್ಮರು, ನಮ್ಮ ಜೀವಿಗಳ ಮೇಲೆ ಕರುಣೆ ಅವರಿಗೆ. ಆ ಕರುಣೆಯಿಂದ ಅವರು ಹೇಳುವಂಥದ್ದು. ಓಕೆ, ಪ್ರತಿ ಸರ್ವೋತ್ತಮ ಭಕ್ತಿ ಪದ್ಧತಿಯನ್ನು ಉಪದೇಶ. ಹೊಸಬನಾದ ಭಕ್ತನಿಗೆ ಅಧಿಕೃತ ಉಪದೇಶವನ್ನು ಕೇಳಲು ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ. ನೋಡಿ,
ಅನ್ಯಭ್ರಷ್ಟ ಭಕ್ತ ಇಂದ್ರಿಯ ತೃಪ್ತಿಗಾಗಿ ವೃತ್ತಿನಿರತನಿಂದ ಉಪದೇಶ ಕೇಳುವನಂತೆ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಅವನಿಗೆ ಇಂದ್ರಿಯ ಸುಖದಲ್ಲಿ ಇಷ್ಟ ಇರ್ತದೆ. ಈ ಬಗೆಯ ಶ್ರವಣ ಮತ್ತು ಪಠನ ಎಲ್ಲವನ್ನು ಕೆಡಿಸಿದೆ. ಹೇಗೆಂದ್ರೆ ಈ ರೀತಿಯ ಶ್ರವಣ ಯಾವುದು, ಅವನಿಗೆ ಇಂದ್ರಿಯ ಸುಖದಲ್ಲಿ ಜಾಸ್ತಿ ಇರುವಂಥದ್ದು, ಭಕ್ತಿ ಮೇಲೆ ಇಲ್ಲ. ಆದ್ದರಿಂದ ಇಂಥ ದೋಷಪೂರ್ಣ ಪ್ರಕ್ರಿಯೆಯ ಬಗ್ಗೆ ಸದಾ ಅತ್ಯಂತ ಜಾಗೃತರಾಗಿರ್ಬೇಕು. ಅಂದ್ರೆ ತುಂಬಾ ಮಂದಿ ಇದ್ದಾರೆ ಭಾಗವತ ಹೇಳುವವರು. ನೋಡಿ, ಮಾಯಾವಾದಿಗಳು ಕೂಡ ಹೇಳ್ತಾರೆ, ಅವರ ಹತ್ರ ಕೂಡ ಬುಕ್ ಉಂಟು. ಮೊನ್ನೆ ನಾನೊಂದು ಮಾತಾಜಿಗೆ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಅವರ ಮನೆಯಲ್ಲಿ ಭಾಗವತ ಉಂಟಂತೆ. ನಾ ಹೇಳಿದೆ ಯಾವುದು, ಮತ್ತೆ ಆ ಪುಸ್ತಕ ಹೆಸರು ಹೇಳೋದು ಗೊತ್ತಾಯ್ತು. ಆ ಪುಸ್ತಕ ಓದಿದ್ರೆ ನಿಮ್ಗೆ ಭಕ್ತಿ ಬರುವುದಿಲ್ಲ. ಹಾಗೆ ತುಂಬಾ ನಾವು ಜಾಗೃತರಾಗಿರ್ಬೇಕು. ಮಾಯಾವಾದಿ ಪ್ರಭುಪಾದ ಚೈತನ್ಯ ಹೇಳ್ತಾರೆ, ಮಾಯಾವಾದಿ ಭಾಷೆ ಸುನಿಲ ಸರ್ವನಾಶ, ನೀವು ಸರ್ವನಾಶ ಆಗ್ತೀರಿ. ಅವರ ಭಾಷೆಯನ್ನು ನೀವು ಕಲ್ತ್ರೆ ನಿಮ್ದು ಸರ್ವನಾಶ ಆಗ್ತದೆ. ಯಾಕೆಂದ್ರೆ ಎಂತ ಹೇಳುದು, ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಈ ನಾಸ್ತಿಕ ಆಗ್ಬೋದಂತೆ ಯಾರು ದೇವರು ನಂಬುದಿಲ್ಲ. ಆದ್ರೆ ಈ ಮಾಯಾವಾದಿ ಮತ್ತು ನಿರಾಕಾರವಾದಿಗಳು ದೇವರನ್ನು ನಂಬುತ್ತಾರೆ, ಮತ್ತೆ ತಪ್ಪು ನಂಬುವಂಥದ್ದು. ಒಟ್ರಾಸಿ ಅವರು ಡೇಂಜರ್ ಅಂತೆ. ಅವನಿಗಿಂತ ನಾಸ್ತಿಕ ನಂಬದಿರುವ ಆಗ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ. ಭಗವದ್ಗೀತೆ ಅಥವಾ ಭಾಗವತದಲ್ಲಿ ನಿರೂಪಿತವಾದಂತೆ ದೇವೋತ್ತಮನ ಪವಿತ್ರ ಸಂದೇಶ ನಿಸ್ಸಂದೇಹವಾಗಿ ಅಲೌಕಿಕ ವಿಷಯವಾಗಿದೆ. ಅದು ಟೋಟಲಿ ದಿವ್ಯವಾದ ಟ್ರಾನ್ಸ್ಜೆಂಡರ್. ಪ್ರಭುಪಾದ ಹೇಳ್ತಾರೆ, ಎಷ್ಟೋ ಮಂದಿ ಬರ್ತಾರೆ ಈ ಇಸ್ಕಾನ್ಗೆ ಬರ್ತಾರೆ, ಬಂದು ಹೇಳ್ತಾರೆ ನಿಮ್ದು ಇದು ನಮ್ಗೆ ಎಂತ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಇದು ಟೋಟಲಿ ಆಧ್ಯಾತ್ಮಿಕ. ಅವ್ರೆಂತ ಹೇಳಿದ್ದಾರೆ, ಬೇರೆ ಈ ಭಜನ ಮಂಡಳಿರ್ತಾರೆ, ಇಲ್ಲಿ ಬರ್ತಾರೆ ಹಾಗೆ ಸರ್ ಸರ್ ಇದು ಟೋಟಲಿ ಗೋಲೋಕ ಕನೆಕ್ಟ್. ಈಗ ನಾವು ಎಂತ ಜಪ ಮಾಡ್ತೇವೆ, ಆ ಜಪದಿಂದ ಟೋಟಲ್ ಕೃಷ್ಣನಿಗೆ ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಇದು ಎಂತ ಹೇಳುದು ಭೌತಿಕ ಅಲ್ಲ, ಟೋಟಲ್ ಟ್ರಾನ್ಸ್. ಆದ್ರೆ ಉಳಿದ ಧಾರ್ಮಿಕ ತುಂಬಾ ಉಂಟು. ಎಂತ ಹೇಳುದು, ಅದಕ್ಕೆ ಕೈತವ ಧರ್ಮ, ಚೀಟಿಂಗ್ ರಿಲಿಜನ್ ತುಂಬಾ ಉಂಟು, ಅಲ್ಲಿ ಉಂಟು. ಆದ್ರೆ ಅದು ಟ್ರಾನ್ಸ್ಜೆಂಡರ್ ದಿವ್ಯವಾದದಲ್ಲ, ಭಗವದ್ಗೀತೆ ಆದ್ದರಿಂದ ಇಂಥ ದೋಷಪೂರ್ಣ ಪ್ರಕ್ರಿಯೆಯಿಂದ ಸದಾ ಅತ್ಯಂತ ಜಾಗೃತರಾಗಿರ್ಬೇಕು. ನೋಡಿ, ಪ್ರಭುಪಾದ ನಮ್ಗೆ ಹೆಸರು ಜಾಗೃತ ಆಗಿರ್ಬೇಕಂತ ಹೇಳ್ತಾರೆ. ಭಗವದ್ಗೀತೆ ಅಥವಾ ಭಾಗವತದಲ್ಲಿ ನಿರೂಪಿತವಾದಂತೆ ದೇವೋತ್ತಮನ ಪವಿತ್ರ ಸಂದೇಶ ನಿಸ್ಸಂದೇಹವಾಗಿಯೂ ಅಲೌಕಿಕ ವಿಷಯವಾಗಿದೆ. ಅದು ಟೋಟಲ್ ಟ್ರಾನ್ಸ್ಜೆಂಡರ್. ಹೀಗಿದ್ದರೂ ಆ ಅಲೌಕಿಕ ಸಂಗತಿಯನ್ನು ವೃತ್ತಿನಿರತರಿಂದ ಸ್ವೀಕರಿಸಬಾರದು. ನೋಡಿ, ವೃತ್ತಿನಿರತರು ತುಂಬಾ ಮಂದಿ ಇದ್ದಾರೆ. ನೀವು ವೃಂದಾವನದಲ್ಲಿ ಹೋದ್ರೆ ಅಲ್ಲಿ ಗಲ್ಲಿಯಲ್ಲಿ ಇದ್ದಾರೆ. ಭಾಗವತ 7 ದಿವಸ ಸಪ್ತಾಹ ಅವರು ಅವರ ಜೀವನಕ್ಕ ಇದಕ್ಕೋಸ್ಕರ ಮಾಡುವಂಥದ್ದು. ಅವರ ಹಣ ಎಂತ ಹೇಳುದು ವೃತ್ತಿ, ಅದು ಹೇಳಿ ಮತ್ತೆ ಹಣ ಕೇಳ್ತಾರೆ. ಈ ರೀತಿ ಅಲ್ಲ, ವೃತ್ತಿನಿರತ ನಾವು ಕೇಳಬಾರ್ದು. ನಾಗರಾವು ನಾಲಿಗೆಯನ್ನು ತಗಲಿಸುವುದರಿಂದಲೇ ಹಾಲನ್ನು ಕೆಡಿಸುವಂತೆ ಅವರ ಪವಿತ್ರ ಸಂದೇಶವು ಕೆಡಿಸಿಬಿಡುತ್ತಾರೆ. ಹೇಗೆಂದ್ರೆ ನೋಡಿ, ಆ ವಿಷಕ್ಕೆ ಈಗ ಹಾಲಿಗೆ ನಾಗರಾವು ಕಚ್ಚಿದ್ರೆ ಎಂತ ಆಗ್ತದೆ, ಆ ಹಾಲು ವಿಷ ಆಗ್ತದೆ. ಅದೇ ರೀತಿ ಅವರ ಬಾಯಿಂದ ಬಂದ್ರೆ ಅದು ವಿಷ, ಅದು ನಿಮ್ಗೆ ಒಳ್ಳೇದಲ್ಲ. ವಿಧೇಯನಾದ ಭಕ್ತನು ತನ್ನ ಪ್ರಗತಿ ಸಾಧನೆಗಾಗಿ ಉಪನಿಷತ್, ವೇದಾಂತ ಮುಂತಾದ ಸಾಹಿತ್ಯವನ್ನು ಮತ್ತು ಋಷಿ ಮುನಿ ಪರಿಣಿತವಾದ ಇತರ ಸಾಹಿತ್ಯವನ್ನು ಶ್ರವಣ ಮಾಡಲು ಸಿದ್ಧನಾಗಿರಬೇಕು. ಅಂತ ಸಾಹಿತ್ಯವನ್ನು ಶ್ರವಣ ಮಾಡದೆ ನಿಜವಾದ ಪ್ರಗತಿ ಸಾಧ್ಯವಾಗುವುದಿಲ್ಲ. ಉಪದೇಶ, ಶ್ರವಣ ಮತ್ತು ಅನುಷ್ಠಾನಗಳಿಂದ ಭಕ್ತಿ ಸೇವಾ ಪ್ರದರ್ಶನ ನಿಷ್ಪ್ರಯೋಜನವಾಗುತ್ತದೆ. ಆದ್ದರಿಂದ ಅವರು ಭಕ್ತಿ ಸೇವಾ ಪಥದಲ್ಲಿ ಒಡ್ಡಿದ ಒಂದು ರೀತಿಯ ವಿಘ್ನವೇ ಸರಿ. ನೋಡಿ, ಹೇಗೆಂದ್ರೆ ಈ ಸರಿಯಾದ ನೀವು ಸಂಪ್ರದಾಯ ಬಂದಿದ್ದೀರಿ, ಮತ್ತೆ ಸರಿಯಾದ ಪುಸ್ತಕ ನಾವು ಓದ್ಬೇಕು. ಇದರಿಂದ ನಮಗೆ ಒಳ್ಳೇದಾಗ್ತದೆ. ಇಲ್ಲದ್ರೆ ನಮ್ಗೆ ಅದರಿಂದ ಕೆಟ್ಟದೇ ಆಗುವಂಥದ್ದು. ಕೆಟ್ಟದಂದ್ರೆ ತಪ್ಪು ತಿಳಿತೇವೆ, ಮತ್ತೆ ನಮಗೆ ಸರಿಯಾದ ಕೃಷ್ಣನ ಅರ್ಥ ಸಿಗುವುದಿಲ್ಲ. ಕೃಷ್ಣನ ಇಂಟೆನ್ಷನ್ ಎಂತ. ಈಗ ನೋಡಿ, ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಒಬ್ರು ಕ್ರಿಶ್ಚಿಯನ್ ಅವರು ಫಾದರ್ ಅವ್ರ ಹತ್ರ ಹೋಗಿ ಹೇಳಿದ್ದು, ನಮ್ಮೊಬ್ರು ಹೋಗಿ ಅವ್ರ ಹತ್ರ ಮಾತಾಡಿ ಕೇಳಿದ್ದು, ನೀವು ಈ ದೇವರ ಕಿಂಗ್ಡಮ್ ಬಗ್ಗೆ ಎಂತ ಹೇಳ್ತೀರಿ, ದೇವರ ರಾಜ್ಯ? ಅವ್ರು ಹೇಳ್ತಾರೆ, ದೇವರ ರಾಜ್ಯ ತುಂಬಾ ಒಳ್ಳೇದುಂಟು. ತುಂಬಾ ಒಳ್ಳೇದಂದ್ರೆ ಎಲ್ಲಿ, ನೀವು ಅದರ ಬಗ್ಗೆ ಎಂತಾದ್ರು ಕಲ್ತಿದ್ರ? ಅಲ್ಲ, ಅದು ಒಳ್ಳೇದುಂಟು, ಮತ್ತೆ ನಾವೀಗ ಜಾಲಿ ಮಾಡ್ಬೇಕು. ಫಾದರ್ ಹೇಳೋದು ಅದೇ. ಯಾಕಂದ್ರೆ ಎಲ್ಲ ಫಾದರ್ ನಾವು ಕುಡಿತಾರೆ, ಮಾಂಸ ತಿಂತಾರೆ. ಮತ್ತೆ ಅಲ್ಲಿ ಹೋಗಿ ನಾವು ಜೀಸಸ್ ಇರ್ತಾರೆ, ಅಲ್ಲಿ ಕೂಡ ನಾವು ಹೋಗಿ ಜಾಲಿ ಮಾಡುವಂಥದ್ದು. ಅವ್ರಿಗೆ ಎಂತ ಗೊತ್ತಿಲ್ಲ ನೋಡಿ, ಎಂತ ಅಂದ್ರೆ ಎಂತ ಗೊತ್ತಿಲ್ಲ. ಇಲ್ಲಿ ಕೂಡ ಜಾಲಿ ಮಾಡುವಂಥದ್ದು, ಅಲ್ಲಿ ಹೋಗಿ ಆ ಜೀಸಸ್ ಜೊತೆ ಜಾಲಿ ಮಾಡುವಂಥದ್ದು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಜೀಸಸ್ 2000 ವರ್ಷ ಹಿಂದೆ ಅದರ ಪುಸ್ತಕ ಒಂದು ಉಂಟು,
ಪುಸ್ತಕದ ಕಾನ್ಸ್ಟೇಬಲ್, ಒಂದು ನಿಮಿಷ, ಆ ಪುಸ್ತಕದ ಹೆಸರು ಕೂಡ ಹೇಳ್ಬೋದು ನನಗೆ. ಕೊಡಿ ಅದು, ಒಂದು ನಿಮಿಷ. ಪ್ರಭುಪಾದ್ ಅಂತ ಹೇಳ್ತಾರೆ ನೋಡಿ, ಈ ಪುಸ್ತಕ ಅಲ್ಲ, ಇನ್ನೊಂದು ನೋಡಿ, ಜೀಸಸ್ ಹೇಳಿದಾನೆ ಪ್ರಭುಪಾದ್. ಯಾಕಂದ್ರೆ ಪ್ರಭುಪಾದ್ ಶುದ್ಧ ಭಕ್ತರು, ಜೀಸಸ್ ಕೂಡ ಶುದ್ಧ ಭಕ್ತರು, ಹಾಗಾಗಿ ಪ್ರಭುಪಾದ್ಗೆಲ್ಲ ಗೊತ್ತುಂಟು. ಒಂದು ನಿಮಿಷ, ಅದನ್ನೇ ನಿಮಗೆ ತಿಳಿಸ್ತೇನೆ. ಕರೆಕ್ಟ್ ಆಗಿ ಉಂಟು ಅದು ನೋಡಿ, ಹೇಳ್ತೇನೆ. 24 ಆ ಪುಸ್ತಕದೊಂದು ಹೆಸರನ್ನು ಮತ್ತೆ ನಿಮಗೆ ನೋಡಿ ಹೇಳ್ತೇನೆ. ಎಸ್, ಅಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಅವರು ಜೀಸಸ್ ಜಗನ್ನಾಥಪುರಿಗೆ ಬಂದಿದ್ರಂತೆ, ಅಂದ್ರೆ ಇದನ್ನು ಕಲೀಲಿಕ್ಕೆ. ಆ ಪುಸ್ತಕ ಉಂಟು, ಆ ಪುಸ್ತಕದಲ್ಲಿ ಪ್ರಭುಪಾದ್ ಹೀಗೆ ಹೇಳ್ತಾರೆ, ಅವರು ಭಕ್ತನಲ್ಲದೆ ಹೇಗೆ ಬರ್ತಾರೆ ಜಗನ್ನಾಥಪುರಿಗೆ ಬಂದು ತುಂಬಾ ಕಲ್ತು ಮತ್ತೆ ಹೋದದಂತ ಆ ಪುಸ್ತಕ ಹೇಳ್ತದೆ. ಆದರೆ ಇವರಿಗೆ ಅವರ ಎಂತ ಹೇಳುದು ಎಂತ ಗೊತ್ತಿಲ್ಲ. ಪ್ರಭುಪಾದ್ ಹೇಳ್ತಾರೆ, ಯಾಕೆ ಈ ಕೃಷ್ಣ ಪಂಥ ಅಥರೈಸ್ಡ್? ಯಾಕೆಂದ್ರೆ ನಮ್ಗೆ ದೇವರು ಎಂತ, ದೇವರ ಕಿಂಗ್ಡಮ್ ಎಂತ, ಗೋಲೋಕ ಎಂತ, ಅಲ್ಲಿ ಎಂತ ಮಾಡ್ತಿದ್ರು ಇದೆಲ್ಲ ಗೊತ್ತುಂಟು. ಆದ್ರೆ ಅವರಿಗೆ ಎಂತ ಗೊತ್ತಿಲ್ಲ. ಅವರಿಂದ ಹೇಳೋದು, ನಾವು ಇಲ್ಲಿ ಕೂಡ ಜಾಲಿ ಮಾಡ್ಬೇಕು, ಅಲ್ಲಿ ನಾವು ಜೀಸಸ್ ಒಟ್ಟಿಗೆ ಹೋಗಿ ನಾವು ರೆಸ್ಟ್ ಇನ್ ಪೀಸ್, ರೆಸ್ಟ್ ಇನ್. ಪ್ರಭುಪಾದ್ ಹೇಳಿದ್ರೆ ರೆಸ್ಟ್ ಇನ್ ಪೀಸ್ ಆಗುದಿಲ್ಲ. ಹೇಗೆ ರೆಸ್ಟ್ ಇನ್ ಪೀಸ್ ಆಗ್ತದೆ? ಇಲ್ಲಿ ನಾವು ಇಂದ್ರ ಸುಖ ಮಾಡಿ ಅಲ್ಲಿ ಹೋಗಿ ನಾವು ರೆಸ್ಟ್ ಆಗ್ತದ? ಇಲ್ಲ, ನಾವು ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗುವುದೇ ಇಲ್ಲ. ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಇದನ್ನು ನಾವು ತಿಳಿಬೇಕಾದದ್ದು. ಅಂತ ಸಾಹಿತ್ಯ ಶ್ರವಣ ಮಾಡಲು ನಿಜವಾದ ಪ್ರಗತಿ ಸಾಧ್ಯವಾಗುವುದಿಲ್ಲ. ಉಪದೇಶ ಶ್ರವಣ ಮತ್ತು ಅನುಷ್ಠಾನಗಳ ಭಕ್ತಿ ಸೇವಾ ಪ್ರದರ್ಶನ ನಿಷ್ಪ್ರಯೋಜಕವಾಗುತ್ತದೆ. ಆದ್ದರಿಂದ ಅದು ಭಕ್ತಿ ಸೇವಾ ಪದದಲ್ಲಿ ಒಡ್ಡಿದ ಒಂದು ರೀತಿಯ ವಿಘ್ನವೇ ಸರಿ. ಭಕ್ತಿ ಸೇವೆ ಶ್ರುತಿ, ಸ್ಮೃತಿ, ಪುರಾಣ, ಪಂಚರಾತ್ರ ಆಗಮಗಳ ತತ್ವ ಆಧರಿಸಿದೆ. ಅಂದ್ರೆ ಈ ಚತುರ್ನಾಮ ಹೇಳುದು ಶ್ರುತಿ, ಸ್ಮೃತಿ, ಪುರಾಣ ಆದಿ ಪಂಚರಾತ್ರ ವಿಧಿ ಬಿನ ಐಕಾಂತಿ ಭಕ್ತಿ ನಾ ಉತ್ಪಾದದೆ. ಅಂದ್ರೆ ಇದರಿಂದ ನಮ್ಗೆ ಭಕ್ತಿ ಆಗುದಿಲ್ಲ, ಶುರು ಆಗುದಿಲ್ಲ. ಅಂತ ತೋರು ಗಾಣಿಕೆಯ ಭಕ್ತಿ ಸೇವೆಯೇ ಒಮ್ಮೊಮ್ಮೆಗೆ ತಿರಸ್ಕರಿಸಬೇಕು. ಅನರ್ಹ ಭಕ್ತನನ್ನು ಶುದ್ಧ ಭಕ್ತನೆಂದು ನೋಡಿ ಒಪ್ಪಿಕೊಳ್ಳಬಾರದು. ಯಾಕೆಂದ್ರೆ ಜನರು ಎಂತ ಮಾಡುದು, ಜಸ್ಟ್ ಒಬ್ಬ ಒಂದು ಈ ಲುಂಗಿ ಹಾಕಿ ಮತ್ತೆ ಒಂದು ಈ ಶಾಲ್ ಹಾಕಿ ಈಗೆಲ್ಲ ಎಂತ ಹೇಳುದು ಜೀರ್ಣೋದ್ಧಾರ ಅದಕ್ಕೆಲ್ಲ ಅಂದ್ರೆ ಹೋಗ್ತಾರೆ ಜನರು. ಅಲ್ಲಿ ಅವ ಭಕ್ತ ಅಂತ ಇಲ್ಲ, ಹಾಗೆ ಒಪ್ಪಿಕೊಳ್ಳೋದು. ಅವನಿಗೆ ಎಷ್ಟು ಗೊತ್ತುಂಟು ದೇವರ ಬಗ್ಗೆ, ಇದನ್ನ ನಾವು ಒಪ್ಪಬೇಕು. ಆ ಫೆಸ್ಟಿವಲ್ ದಿವಸ ಒಂದು ಲುಂಗಿ ಹಾಕ್ತಾನೆ, ಮತ್ತೆ ಒಂದು ವೈಟ್ ಶರ್ಟ್ ಹಾಕ್ತಾನೆ, ಮತ್ತೆ ಒಂದು ಹೀಗೆ ಶಾಲ್ ಹಾಕ್ತಾನೆ, ಮತ್ತೆ ಅವ ಭಕ್ತ ಅಂತ ಹೇಳ್ತಾರೆ. ಹೀಗೆ ಜನರು ಇದು ಮಾಡೋದು ತಪ್ಪು. ಅವನಿಗೆ ದೇವರ ಬಗ್ಗೆ ಎಷ್ಟು ಗೊತ್ತುಂಟು ಅದರ ಮೇಲೆ ಡಿಪೆಂಡ್, ಅವ ಭಕ್ತನಲ್ಲ. ವೈದಿಕ ಸಾಹಿತ್ಯದ ಸಂದೇಶಗಳ ಯಥಾರ್ಥ ಗ್ರಹಣದಿಂದ ದೇವೋತ್ತಮ ಪುರುಷನ ಸರ್ವವ್ಯಾಪಕ ಅಂತರ್ಯಾಮಿ ರೂಪವನ್ನು ತನ್ನೊಳಗೆ ಕಾಣಬಹುದು. ಅದನ್ನೇ ಸಮಾಧಿ ಎಂದು ಕರೆಯಲಾಗಿದೆ. ನೋಡಿ, ವೈದಿಕ ಸಾಹಿತ್ಯದ ಸಂದೇಶಗಳ ಯಥಾರ್ಥ ಗ್ರಹಣದಿಂದ ದೇವೋತ್ತಮ ಪುರುಷನ ಸರ್ವವ್ಯಾಪಕ ಅಂತರ್ಯಾಮಿ ರೂಪವನ್ನು ತನ್ನೊಳಗೆ ಕಾಣಬಹುದು. ಅದು ಹೇಗೆ ಕಾಣುವಂಥದ್ದು? ಅದಕ್ಕೆ ಹೇಳುವುದು ಲೀಲಾ ಸ್ಮರಣ. ನಾವು ಇದರಿಂದ ಆಗುವಂಥದ್ದಲ್ಲ. ನಾವೀಗ ಸಾಧಕರು. ಲೀಲಾ ಸ್ಮರಣ ಅಂದ್ರೆ ಈ ಸಾಖ್ಯ ಮತ್ತೆ ವಾತ್ಸಲ್ಯ ಮತ್ತೆ ಮಾಧುರ್ಯ, ಯಾರು ಉದ್ಧವ ಮತ್ತೆ ಸುಧಾಮ ಮತ್ತೆ ಅರ್ಜುನ, ಯಶೋದೆ, ರಾಧಾರಾಣಿ, ಗೋಪಿಕೆಯರು, ಇವರೆಲ್ಲ ರಾಘವನಿಗೆ ಭಕ್ತರು. ಅವ್ರು ಯಾವಾಗಲೂ ಲೀಲಾ ಸ್ಮರಣ ಇರ್ತಾರೆ. ನಾವು ಆ ಲೀಲಾ ಸ್ಮರಣದಲ್ಲಿ ಇಲ್ಲ. ಎಸ್, ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ ವೈಷ್ಣವಾನಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ